ಆತ್ಮೀಯ ವೀಕ್ಷಕ ಬಂಧುಗಳೇ, ಎಲ್ಲರಿಗೂ ಕೂಡ ನಮಸ್ಕಾರ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಬಂಧುಗಳೇ, ನವರಾತ್ರಿಯ ಸಂಭ್ರಮ ಎಲ್ಲೆಲ್ಲೂ ಆರಂಭವಾಗಿದೆ. ನವರಾತ್ರಿ, ಮಾರ್ನಮಿ, ಮಹಾನವಮಿಯ ಹಬ್ಬದ ಸಂಭ್ರಮ ಬಹುಶಃ ನಾರಿ ಶಕ್ತಿಗೆ ಒಂದು ವಿಶೇಷವಾದಂಥ ಸಂದರ್ಭ. ತಾಯಿ ದುರ್ಗೆ ಸಂಪನ್ನವಾಗುವಂತಹ ಕಾಲ, ಎಲ್ಲ ಕೆಡುಕನ್ನು ದೂರ ಮಾಡಿ ಒಳಿತನ್ನು ಕೊಡುವಂಥ ಒಂದು ಸದ್ಬುದ್ಧಿಯ ಕಾಲ ಅಂದರೆ ಅದು ನವರಾತ್ರಿಯ ಸಂಭ್ರಮ. ನವರಾತ್ರಿಯಲ್ಲಿ 9 ವಿಧದ ಬಣ್ಣಗಳೊಂದಿಗೆ ನಾರಿಯರ ಒಂದು ವಿಶೇಷವಾದಂಥ ಆಕರ್ಷಣೆ, ಜೊತೆಗೆ ನವದುರ್ಗೆಯರ ಸ್ಮರಣೆ ಮಾಡೋದ್ರ ಜೊತೆ ವಿವಿಧ ಭಜನೆ, ಅದೇ ರೀತಿ ಬೇರೆ ಬೇರೆ ದೈವಿಕ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಜನರು ದುಷ್ಟ ಸಂಹಾರಕ್ಕೆ ತಾಯಿ ದುರ್ಗೆಯನ್ನು ಪ್ರಾರ್ಥಿಸುವಂತಹ ಕಾಲ. ಆತ್ಮೀಯ ಬಂಧುಗಳೇ, 2024ರ ಈ ನವರಾತ್ರಿ ಸಂಭ್ರಮದ ಮಹಾನವಮಿಯ ದುರ್ಗಾಷ್ಟಮಿಯ ದಿನ ಅರ್ಪಿಸುತ್ತಾ ಇದೆ ನಮ್ಮ ಪೊಸಕುರಲ್ ಬಳಗದಿಂದ ನಮ್ಮ ಸಾಧಕರು ಪರಿಶ್ರಮದ ಹಾದಿಯಲ್ಲಿ ಸಂತೃಪ್ತಿ ಎಂಬ ಸ್ಲೋಗನ್ನೊಂದಿಗೆ ವಿನೂತನವಾದಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಏನಿರಬಹುದು? ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಸುತ್ತಮುತ್ತಲಿರುವಂತಹ ಪರಿಶ್ರಮದ ಹಾದಿಯಲ್ಲಿ ನಡೆದು ಬಂದಂತಹ ಅವರ ಒಂದಷ್ಟು ಸವಿ ನೆನಪುಗಳು, ಅವರ ಹಾದಿಯಲ್ಲಿ ಬರೆದಂಥ ಎಡರು ತೊಡರುಗಳ ಜೊತೆಗೆ ಅವರ ಸಾಧನೆಗೆ ಸ್ಫೂರ್ತಿ ಕೊಟ್ಟಿರುವಂತಹ ಎಲ್ಲ ವಿಚಾರಗಳನ್ನು ಪೊಸಕುರಲ್ ಬಳಗ ವಾರಕ್ಕೊಮ್ಮೆ ಪ್ರತಿ ವಾರದಲ್ಲಿ ಒಬ್ಬೊಬ್ಬ ಸಾಧಕರನ್ನು ಪರಿಚಯಿಸುವುದರ ಮೂಲಕ ನಮಗೆ ತಿಳಿಸಲಿಕ್ಕೆ ಇದೆ. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾ ನಮ್ಮ ಸಾಧಕರು ಈ ಟೈಟಲ್ನೊಂದಿಗೆ ವಿಶೇಷವಾಗಿ ಮಹಿಳಾ ಸಾಧಕಿಯರನ್ನ, ಜೊತೆಗೆ ಮಹಿಳೆಯರು ಬೆನ್ನೆಲುಬಾಗಿದ್ದುಕೊಂಡು ತನ್ನ ಕುಟುಂಬದ ಜೊತೆಗೆ ಸಾಧನೆಯನ್ನು ಮಾಡಿದಂಥ ಸಹೋದರರನ್ನ ವಿನೂತನವಾಗಿ ಅವರ ಮನದ ಮಾತುಗಳನ್ನು ಕೇಳುವಂಥ ಒಂದು ಸುಸಂದರ್ಭವನ್ನ ಇವತ್ತು ಪೊಸಕುರಲ್ ಬಳಗ ಅರ್ಪಿಸ್ತಾ ಇದೆ. ಬಂಧುಗಳೇ, ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಕಾರವನ್ನ ಕೇಳುತ್ತಾ ವಿಶೇಷವಾಗಿ ತಮ್ಮ ಹಳ್ಳಿ, ತಮ್ಮ ನೆರೆಹೊರೆ ಅಥವಾ ತಮ್ಮ ಆಸುಪಾಸಿನಲ್ಲಿರುವಂತಹ ತೆರೆಮರೆಯಲ್ಲಿ ಅಡಗಿರುವಂಥ ಅದೆಷ್ಟೋ ಸಾಧನೆಗಳನ್ನು ಮಾಡಿ ಎಲೆಮರೆಯ ಕಾಯಿಯಾಗಿರುವಂತಹ ಸಾಧಕರನ್ನು ಇದ್ದರೆ ನಮ್ಮ ವಿಳಾಸಕ್ಕೆ ಸಂಪರ್ಕಿಸಿ ಅವರ ಸಾಧನೆಯನ್ನು ಪ್ರಸ್ತುತಪಡಿಸಿ ಇಡೀ ಜಗತ್ತಿಗೆ ಅವರನ್ನು ಪರಿಚಯಿಸುವುದರ ಮೂಲಕ ಮುಂದಿನ ದಿನಗಳಲ್ಲಿ ಅವರ ಸಾಧನೆ ಇನ್ನೊಬ್ಬರಿಗೆ ಸ್ಫೂರ್ತಿಯಾಗಲಿ, ಮತ್ತಷ್ಟು ಸಾಧನೆ ಮಾಡುವಂತಹ ಎಳೆಯರಿಗೆ ಅವರು ದಾರಿದೀಪವಾಗಲಿ ಎಂಬ ಉದ್ದೇಶದೊಂದಿಗೆ ಪೊಸಕುರಲ್ ಬಳಗ ಅರ್ಪಿಸ್ತಾ ಇದೆ ನವರಾತ್ರಿಯ ಒಂದು ವಿಶೇಷ ಪರ್ವ ಕಾಲದಲ್ಲಿ ನಮ್ಮ ಸಾಧಕರು. ಆತ್ಮೀಯ ವೀಕ್ಷಕ ಬಂಧುಗಳೇ, ಎಲ್ಲರಿಗೂ ನವರಾತ್ರಿಯ ಹಾರ್ದಿಕ ಶುಭಾಶಯಗಳೊಂದಿಗೆ ಈ ದಿನ ವಿಶೇಷವಾಗಿ ತಾಯಿಯ 9ನೇ ದಿವಸ ದುರ್ಗಾಷ್ಟಮಿ ಮಹಾನವಮಿಯ ಸಂಭ್ರಮ. ಎಲ್ಲೆಲ್ಲೂ ನವರಾತ್ರಿ ಈ ಸಂಭ್ರಮಕ್ಕೆ ಪೊಸಕುರಲ್ ಬಳಗದ ಪ್ರಸ್ತುತಪಡಿಸ್ತಾ ಇದೆ ನಮ್ಮ ಸಾಧಕರು ಪರಿಶ್ರಮದ ಹಾದಿಯಲ್ಲಿ ಸಂತೃಪ್ತಿಯ ಜೀವನದ ಒಂದು ಸ್ಲೋಗನ್ನ ಜೊತೆಗೆ ತೆರೆಮರೆಯೆಲ್ಲ ಸಾಧಕರನ್ನ ಪ್ರಸ್ತುತಪಡಿಸುತ್ತಾ ಅವರ ಸಾಧನೆಗಳನ್ನು ಜನ ಸಮುದಾಯಕ್ಕೆ ತಿಳಿಸುವಂಥ ಒಂದು ಮಹತ್ತರವಾದಂತಹ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದೆ. ಬಂಧುಗಳೇ, ನಿನ್ನಲ್ಲಿ ನೀನಾಗು, ನಿನ್ನಲ್ಲೇ ಒಂದಾಗು, ಸಾಧನೆಗೆ ಛಲವಾಗು, ಸಮೃದ್ಧಿಗೆ ಒಲವಾಗು ಎಂಬ ನಾಣ್ಣುಡಿಯಂತೆ ಇವತ್ತು ವಿಶೇಷವಾಗಿ ಪೊಸಕುರಲ್ ಬಳಗದ ಈ ಮೊದಲ ಕಂತಿನಲ್ಲಿ ತಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಶ್ರೀಮತಿ ವೇದಾವತಿ ಗಟ್ಟಿ ಕೊಣಾಜಿಯವರು ನಮ್ಮ ಜೊತೆ ಇದ್ದಾರೆ. ಬಹುಶಃ ಎಳೆಯ ಪ್ರಾಯದಲ್ಲೇ ತನ್ನ ಕುಟುಂಬ, ತನ್ನ ಸಂಸಾರದೊಂದಿಗೆ ಸಾಮಾಜಿಕ ಕಳಕಳಿಯೊಂದಿಗೆ ಸುಮಾರು 45 ವರ್ಷಗಳ ರಾಜಕೀಯ, ಸಾಮಾಜಿಕ ಜೀವನ ಮತ್ತು ಧಾರ್ಮಿಕತೆಯಲ್ಲಿ ತನ್ನ ಆಸುಪಾಸಿನಲ್ಲಿ ಕೊಣಾಜಿಯಲ್ಲಿ ವೇದಾವತಿ ಗಟ್ಟಿಯವರು ಗಟ್ಟಿಯಾಗಿ ನಿಂತಿದ್ದಾರೆ. ಇವತ್ತು ನಮ್ಮ ಜೊತೆ ಬಹುಶಃ ಸ್ವೀಟ್ 16 ಅಂತೇಳಿ ಹೇಳ್ಬೋದು. 77 ವರ್ಷದ, ಆದರೂ ಕೂಡ ಪ್ರಾಯ ಮಾತ್ರ ಏಜ್ ಇಸ್ ಜಸ್ಟ್ ಅ ನಂಬರ್ ಅಂತ ಹೇಳ್ತಾರೆ. ಆದರೆ ಸದಾ ಲವಲವಿಕೆಯಿಂದ ಇಟ್ಕೊಂಡು ಅದು ಕೃಷಿ ಆಗಿರಲಿ ಅಥವಾ ಸಾಮಾಜಿಕ ಕ್ಷೇತ್ರ ಆಗಿರಲಿ, ರಾಜಕೀಯವಾಗಿರಲಿ, ತನ್ನ ಯಾವುದೇ ಕ್ಷೇತ್ರದಲ್ಲಿ ಕೂಡ ಅವರು ಆಡುಮುಟ್ಟದ ಸೊಪ್ಪಿಲ್ಲ, ವೇದಾವತಿ ಗಟ್ಟಿಯವರು ಮಾಡದ ಕೆಲಸವಿಲ್ಲ ಎಂಬಂತೆ ಇವತ್ತು ಸಾಧನೆಯ ಹಾದಿಯಲ್ಲಿ ಸಂತೃಪ್ತಿಯ ಬದುಕನ್ನು ತನ್ನ ಕುಟುಂಬದೊಂದಿಗೆ ನಡೆಸ್ತಾ ಇದ್ದಾರೆ. ಇಂಥ ಒಂದು ಮಹಾನ್ ಸಾಧಕಿ, ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುವಂಥ ವೇದಾವತಿ ಗಟ್ಟಿಯವರು ನಮ್ಮ ಜೊತೆ ಇದ್ದಾರೆ. ಅವರ ಬದುಕಿನ ಕಥನ ಯಾವ ರೀತಿ ಇತ್ತು, ಯಾವ ರೀತಿಯ ಕಷ್ಟ ಕಾರ್ಪಣ್ಯಗಳು, ಯಾವ ರೀತಿಯ ಸಾಧನೆಗಳು, ಅವರು ನಡೆದು ಬಂದ ದಾರಿ ಹೇಗಿದೆ ಎಂಬುದನ್ನು ಅವರ ಮೂಲಕವೇ ಕೇಳೋಣ. ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಮಸ್ಕಾರ ವೇದಾವತಿ ಗಟ್ಟಿಯವರೇ. ನಮಸ್ತೆ. ಪೊಸಕುರಲ್ ಬಳಗದ ನಮ್ಮ ಸಾಧಕರು ಈ ಕಾರ್ಯಕ್ರಮದ ಮೊದಲ ಅತಿಥಿ. ಯಾವಾಗಲೂ ಹೇಳುವಾಗೆ ಮೊದಲನೇ ಅತಿಥಿ ಗಟ್ಟಿಯಾಗಿ ಸಿಕ್ಕಿದ್ದಾರೆ,
ಮತ್ತು ಸಾಧನೆಗೆ ಸ್ಫೂರ್ತಿಯಾಗಿ ಸದಾ ನಗ್ನಗ್ತಾ ಇರುವಂಥ ಆ ತಾಯಿ ನೀವು ಸಿಕ್ಕಿದ್ದೀರ. ಅದು ಕೂಡ ನವರಾತ್ರಿಯ ದುರ್ಗಾಷ್ಟಮಿಗೆ ಈ ಕಾರ್ಯಕ್ರಮವನ್ನು ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ವೇದಾವತಿ ಗಟ್ಟಿಯವರ ತಮ್ಮ ಬಗ್ಗೆ ಬಹಳಷ್ಟು ನಾವು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಕೇಳಿಕೊಂಡಿದ್ದೇವೆ. ಅದರಲ್ಲೂ ಕೂಡ ಇತ್ತೀಚೆಗೆ 2 ವೀಲರ್ನಿಂದ 4 ವೀಲರಲ್ಲಿ ಕೂಡ ರಾಣಿ ಹಬ್ಬಕ್ಕಳಾಗಿ ಇಡೀ ಸಂಚರಿಸ್ತಾ ಇರುವಂತಹ ತಾವುಗಳು ತಮ್ಮ ಬದುಕಿನ ಹಾದಿ, ಅದು ತಮ್ಮ ಬಾಲ್ಯ, ಯೌವನ ಮತ್ತು ತಮ್ಮ ಸಾಮಾಜಿಕ ಕ್ಷೇತ್ರ ಹೇಗೆ ಬಂತು ಎಂಬುದನ್ನು ನಿಮ್ಮ ಮಾತಿನಲ್ಲಿ ಕೇಳುವಂತಹ ಕುತೂಹಲ ನಮ್ಮ ಜನರಿಗೆ. ಹೇಳಿ ಅಮ್ಮ. ಎಲ್ರಿಗೂ ನಮಸ್ಕಾರ. ನನ್ನ ಬಾಲ್ಯದಲ್ಲಿ ಚಿಕ್ಕವಳಿರುವಾಗಲೇ ನನಗೆ ನಮ್ಮ ತಾಯಿ ತಂದೆ ಮದುವೆ ಮಾಡಿಕೊಟ್ಟಿದ್ದಾರೆ. ಅಂದರೆ 16 ವರ್ಷ ಇರುವಾಗಲೇ ನಮಗೆ ಮದುವೆ ಮಾಡಿಕೊಟ್ಟಿದ್ದಾರೆ. ಮದುವೆ ಏನು ಅಂತ ನಮಗೆ ಗೊತ್ತಿಲ್ಲ. ಹಾಗಾಗಿ ಇರುವಾಗ ಹಾಗೂ ನಮ್ಮ ಅತ್ತೆ ಮಾವ ಒಳ್ಳೆ ರೀತಿಯಲ್ಲಿ ತಾಯಿ ತಂದೆಯಾಗಿ ಸಿಕ್ಕಿದ್ರು ನಮಗೆ. ಮೈದುನವರು ಸಹ ಹಾಗೆ ಒಳ್ಳೆಯವರು ಸಿಕ್ಕಿದ್ರು. ಆವಾಗ 14 ವರ್ಷ ಹೇಗೆ ಕಳೆದಿದ್ದಂತ ಗೊತ್ತಿಲ್ಲ. ಹಾಗಾಗಿ ಅಷ್ಟರವರೆಗೆ ಅಲ್ಲಿ ಜೊತೆಯಾಗಿ ಕೂಡು ಕುಟುಂಬವಾಗಿ ಅಲ್ಲಿ ನಿಂತಿದ್ದೇವೆ. ನಂತರ ಏನೋ ಒಂದು ಸ್ವಲ್ಪ ಇದಾಗಿ ನಾವು ಮನೆ ಬಿಟ್ಟು ಬಂದ ಕಾರಣ ಆವಾಗ ಮಕ್ಕಳೆಲ್ಲ ಚಿಕ್ಕವರಿದ್ದರು. ನನ್ನ ಚಿಕ್ಕ ಮಗಳು 1 ವರ್ಷದ ಮಗು ಇದ್ದಳು. ಆವಾಗ ಏನಂತ ಗೊತ್ತಿಲ್ಲ, ನಮ್ಮವರು ಹೇಳಿದರು ಬೇಡ ನಾವು ಒಂದು ಸ್ವಲ್ಪ ಬೇರೆ ಹೋಗಿ ಮನೆ ಮಾಡಿ ಕೂತುಕೊಳ್ಳು ಅಂತ ಹೇಳುವಾಗ ಆಯಿತು ಅಂತ ಹೇಳಿ ಒಪ್ಪಿ, ಏನೋ ದೇವರ ನಾವು ನಂಬ ಸತ್ಯ ಅಲ್ಲ ನಮ್ಮ ನಂಬಿದ ಬ್ರಹ್ಮರ ಏನಂತ ಗೊತ್ತಿಲ್ಲ. ಆವಾಗ ನಮಗೆ ಇಲ್ಲಿ ಒಂದು ಸ್ವಲ್ಪ ಜಾಗ ಸಿಕ್ಕುವ ಒಂದು ಅವಕಾಶ ಸಿಕ್ಕಿತು. ಇಲ್ಲಿ ಬಂದ ಮೇಲೆ ನಮಗೆ ಒಬ್ಬೊಬ್ಬರೇ ಒಂದು ರಾಜ್ಯಕ್ಕೆ ಪ್ರವೇಶ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟದ್ದು ಇಲ್ಲಿಗೆ ಬಂದ ನಂತರ. ಅಂದರೆ ಹಾಗೂ ಹೀಗೂ ಅಂತ ಹೇಳುವಾಗ ನಾನು ಬಂದು 35 ವರ್ಷ ಕಳೆದ ನಂತರ ನನಗೆ ರಾಜಕೀಯಕ್ಕೆ ಪ್ರವೇಶ ಮಾಡಲಿಕ್ಕೆ ಅವಕಾಶ ಸಿಕ್ಕಿತ್ತು ಅಂತ ಅನುಭವ ಇರ್ಬೋದು ಅಷ್ಟೇ. ಆದರೆ ಆವತ್ತಿಂದ ಮಂಡಲ ಪಂಚಾಯತಿ ಇರುವಾಗ ನಾನು ಮೆಂಬರ್ ಆಗಿದ್ದೆ. ಆವಾಗ ಇಲ್ಲಿ ಈ ಜಾಗದಲ್ಲಿ 1ನೇ ವಾರ್ಡಿಗೆ ನಾವೆಲ್ಲರೂ 6 ಜನ ಇದ್ದರು. 6 ಜನರು ನಾವು BJPಯಲ್ಲಿ ಅಷ್ಟರವರೆಗೆ ಬರಲಿಲ್ಲ. ಆ ಸಲ 6 ಮೆಂಬರ್ಸ್ ನಾವು ವಿನ್ ಆಗಿದ್ದೇವೆ. ಎಲ್ಲ ಥರದ ಕೆಲಸ ನಾನು ಮಾಡಿದ್ದೇನೆ. ಎಲ್ಲರೂ ಸೇರಿ ಒಟ್ಟಿಗೆ ಮಾಡಿದ್ದೇವೆ. ಅದರ ನಂತರ ಮಕ್ಕಳಾಯಿತು, ಮಕ್ಕಳನ್ನು ಕಲಿಸಬೇಕು, ಅದು ಸ್ವಲ್ಪ ಕಷ್ಟ ಇತ್ತು. ಒಂದು 10-14 ದನ ಇತ್ತು, ಹಾಲು ಕರಿಬೇಕು, ಅದನ್ನು ಕೆಲಸ ಮಾಡಬೇಕು. ಒಟ್ಟಿಗೆ ಸ್ವಲ್ಪ ಅನ್ನ ತಿನ್ನಲಿಕ್ಕೂ ಗಂಜಿ ತಿನ್ನಲಿಕ್ಕೂ ಸ್ವಲ್ಪ ಕಷ್ಟನೇ ಇತ್ತು. ಆದರೂ ದೇವರು ಏನಂತ ಗೊತ್ತಿಲ್ಲ, ಆ ಕಷ್ಟನೆಲ್ಲ ಪರಿಹರಿಸಿ ನಂತರ ಮಕ್ಕಳಿಗೆ ಒಳ್ಳೆ ಕೆಲಸ ಮಾಡುವಾಗ ಒಂದು 10 ಕೂಡು ಕುಟುಂಬದಲ್ಲಿ ಇರುವಾಗ ಒಂದು 4 ಮಕ್ಕಳಿಗೆ ಆ ಮನೆಯಲ್ಲಿ ಮದುವೆ ಮಾಡಿ ಶ್ರೀಮಂತಾಗಿ ತೊಟ್ಟಿಲ ಮಗು ಎಲ್ಲ ಬಂದು ಅದರ ನಂತರ ಇದೇ ಮಕ್ಕಳು ನಮ್ಮ ಬೇರೆ ಇಲ್ಲಿ ಜಾಗ ಕೊಟ್ಟು ಅವರು ಮನೆ ಮಾಡಿ ಚಂದದಲ್ಲಿ ಕೂತುಕೊಂಡು ನೋಡಿದ್ದೇವೆ. ಅಂದರೆ ಬೆಳೆಯುತ್ತಾ ಬರಲಿಕ್ಕೆ ಏನು ಕಾರಣ ಅಂತಂದರೆ ನನ್ನ ಒಂದು ಅನಿಸಿಕೆ ಅಂದರೆ ಹಿರಿಯವರು ಮಾಡಿದ ಏನೋ ಒಂದು ಆಶೀರ್ವಾದ ಇರ್ಬೋದು, ಮತ್ತು ನಾವು ನಂಬಿದ ನಮ್ಮ ಶಕ್ತಿ ಇರ್ಬೋದು. ಮತ್ತು ಒಂದು ಏನು ಅಂತ ಹೇಳಿದರೆ ನನಗೆ ಒಂದು ಸಲ ಒಂದು ಗಟ್ಟಿ ಆಗೋದಿಲ್ಲ ಅಂತ ಏನು ಬರ್ತದೆ ನೋಡಿ, ಆಗಲೇಬೇಕು ಅಂತ ಒಂದು ಸಲ ಉಂಟು. ಆಗೋದಿಲ್ಲ ಅಂತ ಏನಾಗ್ತದೆ ಅದು ಆಗಲೇಬೇಕು ಅಂತ ಒಂದು ಹಠ ಉಂಟು ಅಷ್ಟೇ. ಮತ್ತು ಇನ್ನು ಬೆಳೀಬೇಕು, ಅದು ಇದು ಬರಬೇಕಾದ್ರೆ ಮಕ್ಕಳು ಕಷ್ಟಪಟ್ಟು ಅವರನ್ನು ಕಲಿಸಿ ಇಷ್ಟು ಎತ್ತರಕ್ಕೆ ಬೆಳೀಬೇಕಾದ್ರೆ ತುಂಬ ಕಷ್ಟ ಬಂದಿದ್ದೇವೆ. ಸ್ವಲ್ಪ ಅಲ್ಲ, ಅದು ಎಲ್ರಿಗೂ ಗೊತ್ತಿದ್ದದೆ, ಈ ಪರಿಸರದವರಿಗೂ ಎಲ್ರಿಗೂ ಗೊತ್ತಿದ್ದ ವಿಚಾರ ಅದು. ನಂತರ ಈಗ ತೊಂದರೆ ಇಲ್ಲ. ರಾಜಕೀಯದಲ್ಲಿ 2-3 ಸಲ ಪಂಚಾಯತಿಯಲ್ಲಿ ಇನ್ನಾಗಿ ಜಿಲ್ಲಾ ಪಂಚಾಯತಿಗೆ ಕಂಟೆಸ್ಟ್ ಮಾಡಿ ನಂತರ ಇದೆಲ್ಲ ಜಿಲ್ಲಾ ಪಂಚಾಯತ್ ಇದು ಮಹಿಳಾ ಮೋರ್ಚಾದಲ್ಲಿ ನನಗೆ ಜಿಲ್ಲೆಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ BJPಯವರು. ನಂತರ ಅಲ್ಲಿ BJPಯಲ್ಲಿ ಮಹಿಳಾ ಮೋರ್ಚಾದಿಂದ ಅಟಲ್ ಅವಾರ್ಡ್ ಸಿಕ್ಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಪಾರ್ಟಿಯಲ್ಲಿ. ಎಲ್ಲದರಲ್ಲೂ ನನಗೆ ಯಾವುದರಲ್ಲೂ ಪಾರ್ಟಿಯಲ್ಲಿ ಇಲ್ಲ ಅಂತಿಲ್ಲ. ಅದರ ನಂತರ ಮೊನ್ನೆ ಈಗ ಇತ್ತೀಚೆಗೆ ಈಚೆಗೆ ಅಂದರೆ ಆವಾಗ ನಮಗೆ ಮೋದಿಯವರನ್ನು ಭೇಟಿ ಮಾಡಲಿಕ್ಕೆ ತುಂಬ ಒಂದು ಆಸೆ ಇತ್ತು. ಆಗ ನಮಗೆ ಪಾರ್ಟಿಯವರು ಅದನ್ನು ಭೇಟಿ ಮಾಡಲಿಕ್ಕೆ ಸತೀಶ್ ಕುಂಪಲ್ ಅಂತ ಹೇಳಿ ಅವರು ನಮಗೆ ಒಂದು ಅವಕಾಶ ಮಾಡಿಕೊಟ್ರು. ಅದು ತುಂಬ ಇಷ್ಟ, ಅಂದರೆ ತುಂಬ ಇಷ್ಟ, ಮರೆಯಲಾಗದ ಅನುಭವ. ಖಂಡಿತವಾಗಲೂ ಅವರನ್ನು ಮಾತಾಡಿದರು. ನಾಮಕೆ ಅಂತ ಹೇಳಿದರು, ವೇದಾವತಿ ಗಟ್ಟಿ ಅಂತ ಹೇಳಿದೆ, ಅದಕ್ಕೆ ಅವರು ಗಟ್ಟಿ ಅಂತ ಹೇಳಿದರು. ಅದಕ್ಕೆ ತುಂಬ ಖುಷಿ ಆಯಿತು ನನಗೆ. ಹಾಗಾಗಿ ಆ ರಾಜಕೀಯದಲ್ಲಿ ಬೆಳೆದು ಬಂದ ನನ್ನ ನಿಷ್ಠೆಗೆ ತಕ್ಕ ಫಲ ಅಂತ ನಾನು ಅನುಭವಿಸ್ತೇನೆ.
ಬಹುಶಃ ಮನಸ್ಸಿನಿಂದ ಮಾತಾಡುವಂಥದ್ದು. ತೊಟ್ಟಿಲು ತೂಗುವ ಕೈಗಳು ದೇಶವನ್ನು ಆಳಬಲ್ಲದು ಎಂಬುದಕ್ಕೆ ಸ್ಫೂರ್ತಿ ಮತ್ತು ನಮ್ಮ ಜೊತೆ ಜೀವಂತವಾಗಿ, ಯಾಕಂದ್ರೆ ಅವರನ್ನು ಯಾವಾಗಲೂ ಅವರ ಡ್ರೆಸ್ ಕೋಡ್ ಕೂಡ ನಾವು ಪ್ರತಿ ಸಲ ಗಮನಿಸ್ತೇವೆ. ನಮ್ಮಂಥ ಕಿರಿಯರಿಗೆ ಕೂಡ ಅವರ ಸ್ಫೂರ್ತಿ ಏನೇ ಇರಲಿ ಒಂದು ಟ್ರೆಡಿಷನಲ್ ಆಗಿ ಪಕ್ಕ ತುಳುವ ಒಂದು ಮಣ್ಣಿನ ಮಗಳಾಗಿ ಅವರು ಇರುವಂಥದ್ದು. ಅದು ಅವರ ಬಟ್ಟೆ ಇರ್ಬೋದು, ಅವರ ವ್ಯವಹಾರ ಇರ್ಬೋದು. ಅವ್ರು ಆಗ್ಲೇ ಹೇಳಿದರು, 14 ದನವನ್ನು ಸಾಕ್ತಾ ಇರುವಂಥ ಸಂದರ್ಭದಲ್ಲಿ ಇಡೀ ಕುಟುಂಬದ ಜವಾಬ್ದಾರಿಯನ್ನು ನೋಡಿರುವಂಥವರು ನಮ್ಮ ವೇದಾವತಿ ಗಟ್ಟಿಯವರು. ಅವರು ನಿರರ್ಗಳವಾಗಿ ಮಾತಾಡಿದ್ರೆ ಅದನ್ನು ಮತ್ತೆ ಮತ್ತೆ ಕೇಳುವ ಅಂತ ಅನಿಸ್ತದೆ ವೀಕ್ಷಕರೇ. ಸ್ನೇಹಿತರೆ, ಈಗಾಗಲೇ ಗೊತ್ತಿರುವ ಹಾಗೆ ವೇದಾವತಿಯವರು ತಮ್ಮ ಬಾಲ್ಯ ಚಿಕ್ಕ ಪ್ರಾಯದಲ್ಲಿ ಮದುವೆಯಾಗಿ ಬಂದಿರ್ತಾರೆ. ಅನಂತರ ಯೌವನದ ಬಗ್ಗೆ, ತನ್ನ ಕೂಡು ಕುಟುಂಬದಲ್ಲಿ 4 ಮಕ್ಕಳ ತಾಯಿಯಾಗಿ ಅವರ ಸಂತೃಪ್ತಿಯ ಜೀವನ, ಅದರಲ್ಲಿ ಕೂಡ ನಾವು ಮೆಚ್ಚುವಂಥದ್ದು. ಮಕ್ಕಳು ಇದ್ರೆ ಕೂಡ ಮಕ್ಕಳನ್ನು ಗುರಿ ಮುಟ್ಟಿಸುವಲ್ಲಿ ಕೂಡ ಅವರ ಪ್ರಯತ್ನ. ಇವತ್ತು ಸತೀಶ್ ಅಣ್ಣ ನಮ್ಮ PhD ಮಾಡಿ ಪ್ರೊಫೆಸರ್ ಆಗಿದ್ದಾರೆ ಒಂದು ಕಾಲೇಜಲ್ಲಿ. ಅದೇ ರೀತಿ ಅವರ ಮಗ ಇನ್ನೊಬ್ರು ಚಂದ್ರಣ್ಣ, ಅವರು LIC ಡಿಪಾರ್ಟ್ಮೆಂಟಲ್ಲಿ ಭಾರತೀಯ ಜೀವ ವಿಜ್ಞಾನ ನಿಗಮದಲ್ಲಿದ್ದಾರೆ. ಇನ್ನೊಬ್ಬರು ಅವರ ದೊಡ್ಡ ಮಗಳು ಮಮತಾ, ಅವರು KS ಹೆಗ್ಡೆ ಹಾಸ್ಪಿಟಲ್ ಅಲ್ಲಿ ಒಂದು ಅತ್ಯುನ್ನತವಾದಂತಹ ಹುದ್ದೆಯಲ್ಲಿದ್ದಾರೆ. ಇನ್ನೊಬ್ರು ಪ್ರಮೀಳಾ, ಅವರು ಕೂಡ ಉಪನ್ಯಾಸಕಿಯಾಗಿ ಒಂದು ಖಾಸಗಿ ಕಾಲೇಜಿನಲ್ಲಿ ತನ್ನ ಕರ್ತವ್ಯವನ್ನು ನಿರ್ವಹಿಸುವುದರ ಮೂಲಕ ಸುಮಾರು ಮೊಮ್ಮಕ್ಕಳು 5 ಮೊಮ್ಮಕ್ಕಳು 7 ಮೊಮ್ಮಕ್ಕಳನ್ನ ಪಡೆದಿರುವಂಥ ಸಂತೃಪ್ತಿಯ ಹಾದಿಯಲ್ಲಿರುವಂಥ ಜೀವನ. ವೇದಾವತಿ ಗಟ್ಟಿಯವರೇ, ನಿಮ್ಮ ಸಾಮಾಜಿಕ ಮತ್ತು ಧಾರ್ಮಿಕ ರಾಜಕೀಯ ಜೀವನದೊಂದಿಗೆ ನೀವು ಕೃಷಿಯಲ್ಲಿ ಬಹಳ ಪರಿಣಿತರಂತೇಳಿ ನಾವು ಕತೆ ಕಾದಂಬರಿಗಳಲ್ಲೆಲ್ಲ ಕೇಳಿದ್ದೇವೆ. ರಾಣಿ ಹಬ್ಬಕ್ಕ ಅವಳು ದೇಶವನ್ನ, ನಮ್ಮ ಉಳ್ಳಾಲವನ್ನ ಹೀಗೆ ಆಳ್ತಾ ಇದ್ಲ. ಅವಳು ಕೃಷಿ ಪ್ರಧಾನವಾದಂಥ ಈ ಉಳ್ಳಾಲದಲ್ಲಿ ಕೃಷಿ ಕೆಲಸವನ್ನ ಕೂಡ ಅವಳು ಮಾಡಿರ್ತಾಳೆ ಅಂತ. ಪಿಯತ್ರೋ ದೆಲ್ಲ ಇಟಲಿಯ ದಾರ್ಶನಿಕ ಬರಬೇಕಿದ್ರೆ ಅವಳು ಮಳಲಿಯಲ್ಲಿ ಕೃಷಿಕರ ಜೊತೆಗೆ ಅಣೆಕಟ್ಟಿನ ಒಂದು ನಿರ್ಮಾಣದಲ್ಲಿ ನೋಡ್ತಾ ಇದ್ಲು. ಅಂತ ಸಂದರ್ಭದಲ್ಲಿ ನಾವು ಕೇಳಿಪಟ್ಟಿದ್ದೇವೆ, ಕೃಷಿಯಲ್ಲಿ ನೀವು ಬಹಳಷ್ಟು ಸಾಧಕರು, ನಿಮ್ಮದೇ ಆದಂಥ ಇಲ್ಲಿ ಒಂದು ಗದ್ದೆ ಇದೆ, ಅದರಲ್ಲಿ ನೀವೇ. ಈ ಅನುಭವ ಮತ್ತು ಈ ಸ್ಫೂರ್ತಿ ನಿಮಗೆ ಹೇಗೆ ಬಂತು ಇಷ್ಟೆಲ್ಲ ಸಾಧನೆ ಮಾಡಬೇಕಿದ್ರೆ? ಬಂಧುಗಳೇ, ಇಷ್ಟು ಬರಲು ನನಗೆ ಕೃಷಿಗೆ ಎಷ್ಟು ಒತ್ತು ಕೊಟ್ಟು ಇಷ್ಟು ಪ್ರೀತಿ ತೋರಿಸಲಿಕ್ಕೆ ಕಾರಣ ನನ್ನ ಅತ್ತೆ ಮಾವ. ಚಿಕ್ಕದಿರುವಾಗ ನಾನು ಗದ್ದೆ ಕೆಲಸಕ್ಕೆ ಹೋಗಲಿಲ್ಲ. ಇಲ್ಲಿ ಬಂದು ನನಗೆ ಗೊತ್ತಿಲ್ಲ ಹಾಗೆ ಹೀಗೆ ಅಂತ ಹೇಳಿ ನನಗೆಲ್ಲ ತಮಾಷೆ ಮಾಡ್ತಿರುವಾಗ ನಮ್ಮ ಅತ್ತೆ ಮಾವ ಮಾತು ಕೊಟ್ಟರು, ಅವಳು ಚಂದದಲ್ಲಿ ಕಲಿತಾಳೆ, ಕಲಿಸ್ತೇವೆ ನಾವು ಅಂತೇಳಿ ನಮ್ಮ ಅತ್ತೆ ಮಾವಂದಿರು ಮತ್ತು ಮೈದುನವರು ಭಾಷೆ ಕೊಟ್ಟರು. ಅದರ ನಂತರ ನನಗೆ ಕಲಿಸಿದರು. ಆ ಕಲಿಸಿದ ನಂತರ ನನಗೆ ಕೃಷಿ ತುಂಬ ಇಷ್ಟ ಆಯಿತು. ಅದೇ ಕೃಷಿಗೆ ಏನೆಲ್ಲ ಮಾಡಬೇಕು ಅಂತಲೂ ಗೊತ್ತಾಯಿತು, ಹೇಗೆ ಅದ ಕೆಲಸ ಮಾಡಬೇಕು ಅಂತ ಅನುಭವ ಬಂತು. ಮತ್ತು ಅದು ಅಲ್ಲದೆ ಕೃಷಿ ಹೊಂಡ ಅಂತ ಉಂಟು. ಆ ಕೃಷಿ ಹೊಂಡಕ್ಕೆ ಸಹ ನಾವು ಈ ನೀರು ಇಂಗುವಿಕೆಗೆ ಒಂದು ಕೆಲವು ಕಡೆ ನಾವು ಪ್ರವಾಸಕ್ಕೆ ಹೋಗುವಾಗ ಅಲ್ಲಿ ಸ್ವಲ್ಪ ಮಾಹಿತಿ ಸಿಕ್ಕಿತು ನಮಗೆ. ಅಲ್ಲಿ ಮಾಹಿತಿ ಸಿಕ್ಕಿದಂದರೆ ನಾವು ಹಿಂಗು ಗುಂಡಿ ಅಲ್ಲಲ್ಲಿ ಗುಂಡಿ ತೆಗೆದು ನೀರು ತುಂಬಿಸಿದರೆ ಇದು ಪೊಟ್ಟು ಬೋರು ಇದ್ರು, ಇಲ್ಲದಿದ್ರೆ ಪೊಟ್ಟು ಬಾವಿ ಇದ್ರು ಅಲ್ಲಿ ನೀರು ಆಗ್ತದಂತ ಒಂದು ನಿರ್ದೇಶನ ಸಿಕ್ಕಿತು ನಮಗೆ. ಅದನ್ನು ನಾವು ಏಕೆ ಮಾಡಬಾರ್ದು, ಮಾಡುವ ಅಂತ ಹೇಳಿ ನನ್ನ ಅಂದಾಜಲ್ಲಿ, ಯಾರು ಹೇಳಿಕೊಟ್ಟದಲ್ಲ, ಅಲ್ಲಿ ಅವರು ಮಾಹಿತಿ ಕೊಟ್ಟ ಪ್ರಕಾರ ಇಲ್ಲಿ ಬಂದು ನಾನು ಉದ್ಯೋಗ ಖಾತ್ರಿಯಲ್ಲಿ 45,000 ಖರ್ಚು ಮಾಡಿ ದೊಡ್ಡ ಹೊಂಡ ಮಾಡಿ ಪೊಟ್ಟು ಬೋರು 10 ವರ್ಷ ಖಾಲಿ ಇದ್ದದನ್ನು 10 ವರ್ಷ ನೀರು ಇರಲಿಲ್ಲ ಅದರಲ್ಲಿ. ಆ ಟೈಮಲ್ಲಿ ನಾನು ಏನು ಮಾಡೋದು ಅಂದರೆ ಅದರಲ್ಲಿ ನೀರು ಹಿಂಗಿಸಿ ಇಲ್ಲಿದ ಮೇಲೆದ್ದು ನೀರು ಎಲ್ಲ ಕೆಳಗೆ ಹೋಗಿ ಅದನ್ನು ಹಿಂಗಿ ಮೊನ್ನೆ ತಾನೇ ಕೊರೋನಾದ ಟೈಮಲ್ಲಿ ಯಾರೋ ಒಬ್ಬರನ್ನು ನೀರು ತೋರಿಸಲಿಕ್ಕೆ ನೋಡುವಾಗ, ಅಕ್ಕ ತುಂಬ ನೀರುಂಟು ಅಕ್ಕ, ಬೋರ್ ಮಾಡ್ಬೋದು, ಇದನ್ನು ಮಾಡಿಸಿ ಅಂತ ಹೇಳಿದರು. ಆಯಿತು ಅಂತ ಹೇಳಿದ್ರು. ಹಾಗಾದರೆ ನೀವು ಮಾಡಿಸಿ ಕೊಡ್ತೀರಂತ ಹೇಳುವಾಗ ಆಯಿತು ಮಾಡ್ತೇವೆ ಅಂತ ಹೇಳಿದರು. ಆವಾಗ ಅವರು ಏನು ಮಾಡಿದ್ರು ಅಂದರೆ ನಾವು ಮಾರ್ಗ ಎಲ್ಲ ಇದನ್ನು ರೆಡಿ ಮಾಡಿ ನಾವು ಬೋರ್ ತರ್ತೇವೆ ಅಂತ ಹೇಳಿದರು. ಕೊರೋನಾ ಸ್ಟಾರ್ಟ್ ಆದ 1 ವಾರದ ಆಗುವಾಗ ಅಷ್ಟೊತ್ತಿಗೆ ಆಯಿತು ಅಂತ ಹೇಳಿ ಅವರು ಬೋರ್ನವರು ಬಂದರು, ಬರುವವರ ಬರ್ತೇವೆ ಅಂತ ಹೇಳಿ ನೋಡಿ ಹೋದರು. ಹೋದ ನಂತರ ಮತ್ತೆ ಹೇಳಿದರು ಅದು ಎಂತ ಅದು 6 ಇಂಚು ಬಿಟ್ಟು ಈಗ 8 ಇಂಚು ಬಿಟ್ಟು ಅದು ಹೋಗುದಿಲ್ಲ, ಮಾಡಲಿಕ್ಕೆ ಆಗುದಿಲ್ಲ ಅಂತ ಹೇಳಿದರು. ತುಂಬ ಬೇಸರ ಆಯಿತು ನನಗೆ. ನಾವು ಅದನ್ನು ಏನು ಇದು ಮಾಡಲಿಲ್ಲ. ಒಂದು ಶನಿವಾರದಲ್ಲಿ ಏನೋ ಒಂದು ಪ್ರಾರ್ಥನೆ ಮಾಡಿ ನಂತರ ನಾನು ಒಂದು ಶನಿವಾರಕ್ಕೆ ಅವರೇ ನನಗೆ ಫೋನ್ ಮಾಡಿ ಬಂದು ನಾವು ಮಾಡ್ತೇವೆ ಬೋರನ್ನು, ನಾವು ಬರ್ತೇವೆ ಅಂತ ಹೇಳಿ 10 ಗಂಟೆ ರಾತ್ರಿಗೆ ಬಂದು 4 ಗಂಟೆ ಆಗುವಾಗ 4.25 ಇಂಚು ನೀರು ತೆಗೆದುಕೊಟ್ರು. ಆ ನೀರಿನಲ್ಲಿ ಈಗ ಮೇಲೆ ತನಕ ಅದು ನೀರು ಇಲ್ಲಿಗೆ ಬರ್ತದೆ, ಎಲ್ಲ ಕಡೆಗೆ ಬರ್ತದೆ. ಎಲ್ಲ ಕಡೆಗೆ ಸ್ಪ್ರಿಂಕ್ಲರ್ ಎಲ್ಲ ಮಾಡಿ ಕೊಡ್ತೇವೆ. ಅದಕ್ಕೆ ಇಲ್ಲಿ ಒಂದು ಬೋರ್ ಉಂಟು, ಇಲ್ಲಿ ಒಂದು ಬೋರ್ ಉಂಟು. ಇಲ್ಲಿಗೆ ಏನು ಮಾಡಿದೆ ಅಂದರೆ ಈ ಮಳೆ ಕೊಯ್ಲು ನೀರು ಇದಕ್ಕೆ ಬಿಟ್ಟಿದ್ದೇವೆ. ಹಾಗೆ ಬೇಸಿಗೆ ಕಾಲದಲ್ಲಿ ನೀರು ಹಾರುವುದಿಲ್ಲ. ಆವಾಗ ನಮಗೆ ಅದು ತುಂಬ ಖುಷಿ ಆಗ್ತದೆ. ಅಂದರೆ ನೀರು 4 ಇಂಚು ನೀರು ತಿಕ್ಕಿಟ್ಟು ಇತ್ತೆಲ್ಲ ನೀರು ನಿಲಿಕೆ ಅದು ಅವಳು ಮಿತ್ತಿಗೆ ಪೀರು ಒಂದು ಎಂಕುಲು ಮುರಣಿ ತೋಟದ ಬೆಲೆ. ಐದು ಪಕ್ಕದ ಗೊತ್ತುಂಟೆ ಕೃಷಿತ ಬಗೆಟ್ ಮಾತೆರೆಗಳ ಅಂತ ತೋಟ ಉಂಡು ಎಂಕ್ ಒಂಜಿ ಚೂರು ಇಜ್ಜತ ಪನ್ಪನ ಒಂಜಿ ಬೆಸೆ
నేను ಈತ ಈ 4 ಎಕರೆ ಜಾಗಡು ನೂತ ಇರುವ ಎಂಕಲ್ಲ ಈ ತಾರೆ ಉಂಡು 120 ತಾರೆ ಇತ್ತನೆಕ್ ಒರಿಯೇ ಎನ್ನ ಕಂಡನಿ ಒರಿಯೇ ಗುಂಡಿದೆತ್ತದು ಒರಿಯೇ ತಾರೆದ ನಡ್ದು ಈತ ಮಲ್ಲ ತಾರೆ ಆತದ ಏರ್ಲ ಜನ ಮಲ್ತಿಜಿ ಆರೆ ತಾರೆ ಗುಂಡಿದೆತ್ತದು ತಾರೆದ ನಡ್ದು ಮತ್ತ ಮಲ್ತದನ ಅಂಚಾದ ಉಪ್ಪುನಾಗ ಇತ್ತ ತಾರೆ ರೇಟ್ ಎಡ್ಡ ಫಸಲು ಬರ್ಪುಂಡು ಎಡ್ಡ ರೇಟಲ್ಲ ಉಂಡು ತೊಂದರೆಜ್ಜಿ ಐದು ಬೊಕ್ಕ ಎಂಕ ಕೃಷಿ ಕಂಗದ ಇಜ್ಜಿ ಬೇತೆದಾಲ ಇಜ್ಜತ ಪನ್ಪುನ ಉದ್ದೇಶದ ಈನೆಕ್ ತಿರ್ತು ಒಂಜಿ ತುಂಡು ನೀರು ಆನತ್ತ ನೀರು ಆನಾಗ ಎಂದನೆ ಮಂತೆ ಬಂಡ ಅವಳು ಒಂಚೂರು ತೋಟ ಒಂಜಿ ನೂದು ಕಂಗದ ಇದೆ ತಂದು ಐಟು ಒಂಚೂರು ಕಂಗದ ಇದ್ದಿದ್ದು ಇತ್ತ ಪೋಯಿ ಸರ್ತಿ ಒಂಜಿ 2 ಕ್ವಿಂಟಲ್ ಬಜ್ಜೆ ಐತಿಕೊಂಡು ಈ ಸರ್ತಿ ಮಾತ್ರ ಮರ್ದು ಬಿಡಂದೆ ಒಂಜಿ ಚೂರು ಒಂತೆ ಒಂದು ಆಂಡು ಅಂಚಾದ ಪುನಗ ಐಟ್ಲ ಒಂಚೂರು ಖುಷಿ ಆಂಡು ಪೆತ್ತಲೋಡು ಕಂಡಬಟ್ಟೆ ಇಂಕ್ ಖುಷಿ ದಯ ಪಂಡ ಪೆತ್ತಲಿನ ಸಾಂಕನ ಎಂಕಲ ದುಬ್ಬದ ಹಿರಿಯ ಕಲ್ಪಂತೇರು ಪೆತ್ತನ ಸಾಂಗಿ ಸಾತಗೆ ನಮ್ಮ ಐತ ಚಾಕಿರಿ ಮಂತನ ಕೃಷ್ಣನ ಸೇವೆ ಮಂತ ಲೆಕ್ಕ ಒಂಜಿ ಪೂಜಾ ಮಂತ ಲೆಕ್ಕ ಅಂದುಂಡು ಅಂಚಾದ ಪುನಗ ಪೆತ್ತಡ್ಲ ಐತ ಇಷ್ಟ ಎಂಚಿನ ಸೀಕ ಬತ್ತಂಡಲ್ಲ ಡಾಕ್ಟರ್ನ ಅಡೆ ಪೋಪುಜಿ ಎಂಗ್ಲೆ ಅಪ್ಪ 10-14 ಪೆತ್ತ ಇತ್ತಂಡಲ್ಲ ಡಾಕ್ಟರ್ನ ಅಡೆ ಪೋಪುನಿ ಕಡಿಮೆ ದಯ ಪಂಡ ಡಾಕ್ಟರ್ ಇಂಜೆಕ್ಷನ್ ಕೊರಂಡ ಅತ್ತಡ ಇಂಗ್ಲೀಷ್ ಮರ್ದು ಕೊರಂಡ ಪೇರು ಕಡಿಮೆ ಪನ್ಪುನೆಕ್ ಮಲಾರಡು ಒಂಜಿ ಬಾಯಮ್ಮ ಇತ್ತೇರಲ್ಪ ಆ ಬಾಯಮ್ಮ ಒಂಜಿ ಮರ್ದು ಕಲ್ಪ ಅದು ಕೊಡ್ತೇರು ಈರು ಇಂಚೆಂಚ ಮನ್ಪುಲೆ ಕೆಚ್ಚಲು ಬಾವು ಆತನೆಕ್ ಕಂಜಿ ಪುರಿಲಕ್ಕನೆಕ್ ಅತ್ತಡ ಐಕ್ ಕಾಯಿಲೆ ಇಂದು ಗಾಯ ಆಯ್ನೆಕ್ ಐಕ್ ಪೂರ ಯಾನು ಡಾಕ್ಟರ್ನ ಇಂಗ್ಲೀಷ್ ಮರ್ದು ಮಲ್ಪುಜಿ ಯಾನು ಮಲ್ಪುನಿಂದುವೆ ಈ ಆಯುರ್ವೇದ ಮರ್ದೇ ಮಲ್ಪುನಿ ಅಂಚೆ 10-14 ಪೆತ್ತನ ಸಾಂಕದ ಸಾಧಾರಣ ಒಂಜಿ 15 ವರ್ಷ ಮುಟ್ಟ ಯಾನು ಆ ಪೆತ್ತ ಸಾಂಕದ ಆ ಪೆತ್ತ ಸಾಂಕನ ಟೈಮಡು ಮಕ್ಕಳಿಗೆ ಜೋಕುಲು ಕಲ್ಪನ ಅವಕಾಶ ಒಂಜಿ ತಿಕ್ಕಂಡು ಎಲ್ಲರಡ್ಡು ಪೊಣ್ಣು ಜೋಕುಲು ಆಂಜೋಕುಲು ಎಡ್ಡ ಬೇಲೆ ಅಂತದಿರು ಪೊಣ್ಣು ಜೋಕುಲು ಎಡ್ಡ ಬೇಲೆ ಅಂತದಿರು ಪೊಣ್ಣು ಜೋಕುಲು ಡಿಗ್ರಿ ಪೋಡಂಡ 4 ಪೆತ್ತನ ಬೊರಿದು ದೀದು ಉಲಾಯ್ದು ಅಟ್ಟೆಲ್ ಮಲ್ತದು 5 ಬಕ್ಕ ಕಾಲೇಜಿಗೆ ಬಂದುತ್ತೇರು 5 ಬಕ್ಕ ಮದಿಮ್ಯಾದು ಕೃಷಿತ ಬಗ್ಗೆ ಇನಿಗಿಲ್ಲ ಕೋಡೆ ಮುಟ್ಟಲ್ಲ ಕೆಲಸ ಮಲ್ತಂದಿಲ್ಲ ಇತ್ತು ಪ್ರಾಯ ಅಂಡಲ್ಲ ಕೆಲಸ ಮಲ್ಪನೆ ಪಂಡ ಇಷ್ಟ ಹಿಂಗೆ ಪ್ರಾಯಾಂಡು ನಟ್ಟಿದ ಕಂಡು ಉಪಹಾರ ಅತ್ತಡ ಬಾಕಿದ ಮಂತೆರೆ ಬಲ್ಯ ಪನ್ಪುನ ಇರು ದಾಯಿ ಬರ್ಪುನ ಇರೇ ಕುಲ್ಯಾರ ಪೂಜೆ ಈ ತುಂಡು ಇರೇ ಕುಲ್ಯಾರ್ದಾನೆ ಪನ್ಪುನ ಭಾವನೆ ಬರ್ಪುಂಡು ಆಂಡ ಅವಕ್ಕೆ ಎಂಕ ಮನಸ್ಸು ಬರ್ಪು ಜಾಕ್ಲೊಟ್ಟಿಗೆ ಒಂಚೂರು ಬೆನ್ಕ ಪನ್ಪುನ ವಾಸೆ ಉಂಡು ಬಕ್ಕ ಒಂಜಿ ಏನು ಪಂತ ಸತ್ಯ ಮಾತ್ರೆಗಳ ತೆರಿಯರೆ ಬೋಡದು ಕಾಸುಂಡು ಅನುಕೂಲ ಉಂಡು ಏನು ಉಂಡು ಅಂತ ಎಂಚಿನ ಶ್ರೀಮಂತೆ ಪನ್ಪುನ ಭಾವನೆ ಆಪಲ ತಿರ್ತದೆ ಇದು ನಂಗೆ ಏತೆ ದೇವರ ಕೊರಡು ನಮ್ಮ ಬೆನ್ಪುನ ನಮ್ಮ ಕೈ ಕರ್ದ ಸುಖ ತಿಕ್ಕೊಡಂಡ ಆರೋಗ್ಯ ಬರೋಡ್ನಂಡ ನಮ್ಮ ಬೆನ್ನೂರು ನಮ್ಮ ಬೆನ್ನ ಮಾತ್ರ ನಮ್ಮ ಆರೋಗ್ಯ ಏನು ಇನಿಗೆಲ್ಲ ಸತ್ಯ ಬಂತೆ 77 ವರ್ಷ ಅಂದಲ್ಲ ಎಂಗೆ ಇನಿ ಮುಟ್ಟಲ್ಲ ಒಂಜಿ ಗಂಟು ಬೇನೆ ದಾಲಜ್ಜಿ ಗದ್ದನತೆ ಒಂಜಿ ಚೂರು ಎಂಚಿನ ಲಜ್ಜಿ ಐಕೆ ಎಂಕಲ್ಲೈತೆ ಬೇಲೆ ಮನ್ಪನಕ್ಲು ಮುಕುಲೆ ಪನ್ಪೇರು ಇರ ಆವಲಿ ಹಿರಿ ಇತ್ತು ಬೇಲೆ ಅನ್ಪನವಳಿ ಇರ್ಲೆಕ್ಕ ಬೇಲೆ ಅಂತಾರೆ ಹೆಂಗೆ ಕಾಪುಜಿ ಪನ್ಪೇರು ಅಂಚಾದ ಪುನಗ ಐಟು ಯಾನು ನನ್ನದಕ್ಕಲೆಗಳ ಇತ್ತೆ ಪನ್ಪುನ ಅಂಡ ದಾಲನಿಕಲೆ ಬೇಲೆ ಅಂತ ಆಯ್ಜಿನ್ ಅಂದಲ್ಲ ವಾಕಿಂಗ್ ಪೋಲೆ ಬೇಕೆದಲ್ಲ ಮನ್ಪುಲೆ ಮನೆ ಪದಗಳು ಕುಲ್ಲು ತೀವಿ ತುದು ಕುಲ್ಲುಂಡ ಆ ದಪ್ಪನೆ ಎತ್ತರದಾನೆ ಹೋಗುತ್ತಂಡೆ ಅಲ್ಪ ಒಂದುದು ತುಡೆ ಕಾರು ಪೂರ ಬೇನೆಲ್ಲ ಕುಲ್ಲು ಜಾಸ್ತಿ. ಬಂಧುಗಳೇ, ಮಾತಾಡ್ತಾ ಇದ್ರೆ ಮಾತಾಡಬೇಕು ಅಂತಾನೆ ಅನಿಸ್ತಾ ಇದೆ. ತುಂಬಿದ ಕೊಡ ತುಳುಕದು ಎಂಬ ಗಾದೆ ಅದು 100ಕ್ಕೆ 100 ನಮ್ಮ ವೇದಾವತಿ ಗಟ್ಟಿಯವರನ್ನ ನೋಡಗ ಅನಿಸಿತ್ತು. ಮಾತಾಡ್ತಾ ಅವ್ರ ಮಾತೃಭಾಷೆ ತುಳುವಿಗೆ ಬಂದುಬಿಟ್ರು. ನಮ್ಮ ಹೊಸಕುರಲ್ದ ಉದ್ದೇಶ ಆತೆ ಬಂದುಲೆ ನಮ್ಮ ಸುತ್ತಮುತ್ತಲಡು ಇಂಚಿನ ವೇದಾವತಿ ಗಟ್ಟಿ ಅಮ್ಮನಂಚಿನ ಮಸ್ತ್ ಜನ ಅಪ್ಪೆಲ್ಲೂ ಸಾಧನೆ ಮಂತದೇರು. ಆ ಸಾಧನದ ಪ್ರತಿಫಲ ಅಕ್ಕಲ್ ಪಡೆಯೊಂದು ಪೇರ ಅಕ್ಲೇನು ಉಪಯೋಗ ಮಂತೊಂದು ಬೇತೆಕ್ಲು ಪಡೆಯವರ ಗೊತ್ತಿಜ್ಜಿ ಆಂಡ ಅಕ್ಲಿಗೆ ಸರಿಯಾಯಿನ ಮಾರ್ಗದರ್ಶನ ಸರಿಯಾಯಿನ ವೇದಿಕೆ ನೀನಿ ಹೊಸಕುರಲ್ ಬಳಗದಕ್ಕಲ ತೋಜಾದ ಕೊಡ್ತೇವೆ. ಹೊಸಕುರಲ್ ಬಳಗ ಪ್ರತಿ ವಾರಗೂ ವಾರ ನಮ್ಮ ಸುತ್ತಮುತ್ತ ಎತ್ತಿನ ಸಾಧಕರನ್ನು ಗುರುತಿಸಾದು ಅಕ್ಲ ಸಾಧನೆ ದೊಟ್ಟುಗು ನನ್ನ ಸಾಧನೆ ಮನ್ಪಿನಕ್ಲಿಗೆ ಸ್ಫೂರ್ತಿನ ಕೊರ್ಪಿನಂಚಿನ ಕಾರ್ಯಕ್ರಮ. ವೇದಾವತಿ ಗಟ್ಟಿ ಅಕ್ಕ ಕನ್ನಡದ ತುಳು ಪಾತೇರ್ನಾಗ ಕೃಷಿತ ಬಗ್ಗೆ ಪಾತೇರ್ನಾಗ ಎಂಕ ನೆನಪಾಯಿನಿ ಇತ ಮಾತ ಬಾತ ಕ್ಷೇತ್ರೋಡು ಸಾಧನೆ ಮಂತಿನಾರು ಒಂಜಿ ಪಾರ್ದನದ ಒರುಟ್ಟಲ್ಲ ಎಂಚ ಒಂಜಿ ಗೊತ್ತುಪ್ಪು ಒಂಜಿ ರಡ್ಡು ಸಾಲು ಅಮ್ಮ ಇರ ಗೊತ್ತಿತ್ತು ನಂಜಿ ಪಾರ್ದನದ ರಡ್ಡು ಸಾಲು ನೆಂಕ್ಲೆನ ವೀಕ್ಷರಿಗೆ ಒಂಜಿ ಪಣ್ಣುಂಡ ಎಡ್ಡೆತ್ತನ. ವೀಕ್ಷಕ ಬಾಂಧವರೇ, ವೇದಮ್ಮ ತನ್ನ ಕೃಷಿ ಜೀವನ ಎಂಚ ನಡತೊಂದು ಬತ್ತಂಡು ತಾನ್ಲ ತನ್ನ ಕಂಡನಿಲ್ಲ ನಮಕ್ ಮಾತೆರೆಲ್ಲ ಗೊತ್ತುಂಡು ಕಣ್ಣನಿ ಬಿಡದು ಒಂಜಿ ನಾಣ್ಯದ ರಡ್ಡು ಮೋನ ಎತ್ತಿಲ್ಲ ಕನೆಗೆ ಇನ್ನು ಯಾರನ್ನ ಕಣ್ಣನಿ ನಡತ್ತಿನ ತಾರದೈತೋ ಜದೈತ ಫಸಲದ ಬಗ್ಗೆ ಎಲ್ಲ ಪನ್ನಗ ಅರ್ನ ಮನಸ್ಸಡಿತ್ತಿನ ಸಂತೃಪ್ತಿದ ಪಾತೆರ ನನಾತ್ ಅಪ್ಪೆಲ್ಲೆಗಾರ ಸ್ಫೂರ್ತಿ ಅದು ಪಣ್ಣಿರು. ಈ ಹೊರಟು ಎಂಕ್ಲೆ ಗೊತ್ತುಂಡು ವೇದಾವತಿ ಅಮ್ಮ ಕಂಡೋಡ್ಲ ಒರ್ತೆ ದತ್ತಿನಾರು ಒರ್ತೆ ಬೆಂದಿನಾರು ಒರ್ತೆ ಬಿತ್ತು ಪಾಡ್ದು ಬೆನ್ನಿ ಬೇಸಾಯ ಮಂತಿನಾರು ಅಂಚಿನ ಬೆನ್ನಿ ಬೇಸಾಯದ ಹೊರಟು ಆರು ಪಾರ್ದನಲ ಬಾರಿ ಪೊರ್ಲು ಪನ್ಪೇರ್ನ ಎಂಗ್ಲಕ್ಕೇನೊಂದ ಪಾರ್ದನದ ರಡ್ಡು ಸಾಲು ಎಂಕ್ಲೆನ ವೀಕ್ಷಕರಿಗಾದು.
ರಾವೋ ರವು ಕುಂಗು ರಾಯರೇ ನೇಕಿನ ಜಲೆ ರಾವೋ ರವು ಕುರುಂಗು ರಾಯರೇ ನೇಕಿನ ಜಲೆ ಕಂದನಿ ಇಲ್ಲದೆ ಬಳದೆ ಕುರುಂಗು ಬರಿಯರೇ ನೇಕಿನ ಜಲೆ ಕಂದನಿಲ್ಲದೆ ಬಳದೆ ಕುರುಂಗು ಬರಿಯರೇ ನೇಕಿನ ಜಲೆ ರಾವೋ ರಾವು ಕುರುಂಗು ರಾಯರೇ ನೇಕಿನ ಜಲೆ ರಾವೋ ರಾವು ಕುರುಂಗು ರಾಯರೇ ನೇಕಿನ ಜಲೆ ಬಂಗಾರ ಪದ್ದಿ ದಿಲದೆ ಕುರುಂಗು ದಿಯರೇ ನೇಕಿನ ಜಲೆ ಬಂಗಾರ ಪದ್ದಿ ದಿಯಲೆ ಕುರುಂಗು ದಿಯರೇ ನೇಕಿನ ಜಲೆ ರಾವೋ ರಾವು ಕುರುಂಗು ರಾಯರೇ ನೇಕಿನ ಜಲೆ ರಾವೋ ರಾವು ಕುರುಂಗು ರಾಯರೇ ನೇಕಿನ ಜಲೆ ಬಾರಿ ಪೊರ್ಲದ ಪಾರ್ದನ ಅವು ಪಾರ್ದ ನೋಡಿದಲ್ಲ ಕಂಡೋಡು ಬಚ್ಚೆಲಿಡಾಮ ಬೆನ್ನನಾಗ ಒಟ್ಟು ಸೇರ್ದು ಬೆನ್ನಾಗ ಇತ್ತದ ಪದ್ದೆ ಬಂಗಾರ ದಿಯೋ ಚಿಕ್ಕರಂಗು ಬಂಡಾಲ ದಿಯೋ ಅಂದೆ ಕುಲ್ಲರಾಬ್ಜ ಅವಲ ನವರಾತ್ರಿ ಸಂಭ್ರಮಡು ದುರ್ಗಾಷ್ಟಮಿದ ಪರ್ವಕಾಲಡು ನಮವುಲ್ಲ ನವರಾತ್ರಿ ಸಂಪನ್ನ ಒಂದುಂಡು ಬಂದುಳೆ ಮಹಾನವಮಿದ ಈ ವಿಶೇಷ ಕಾಲ ಅವಳ ಶುಕ್ರವಾರದ ಕಾಲ ಪನ್ನಗ ನನೊಂಜಿ ನೆನಪಾಪುಂಡು ಎತ್ತೋ ವರ್ಷೋಡ್ದಿಂಚ ಆರು ಮಂಗಳ ಗೌರಿ ವ್ರತ ಎಲ್ಲ ಮಂತೊಂದು ಆರು ಪನ್ನಗ ಪಾತೆರ್ನಗ ಪನ್ಪೇರು ದೈವ ದೇವರನ ಬಲ ಅಪ್ಪೆ ಅಮ್ಮೆ ನಮ್ಮ ಕೈಪತ್ತಿನ ಕಣ್ಣನಿ ಅಂಚೆನೆ ನಮ್ಮ ಅಪ್ಪೆಗೆ ಸಮಾನವಾಯಿನ ಮಾಮಿ ಆದುಪ್ಪು ಸಮ್ಮಲೆನ ಮಾತು ಆಶೀರ್ವಾದಡು ಇನಿಯನ್ನ ಬದುಕು ಈ ಮಟ್ಟಗು ಬತ್ತಂಡು ಐಕ್ ಪೂರಕವಾದ ಅರ್ನ ಜೋಕುಲ್ಲ ಅರ್ನ ಕುಟುಂಬ ಇಡೀ ಕುಟುಂಬ ಸಮಾಜ ಅರ್ನೊಟ್ಟಿಗೆ ಇತ್ತಿನ ಹಿಡ್ದಾತ್ರ ಇನ್ಯಾರಿಗೆ ಇತ್ತು ಮಾತ ಸಾಧನೆ ಯಾರ ಬತ್ತಂಡು ಆರ ಅಡಿಗೆಡ್ಲ ಬಾರಿ ಬಿರ್ಸದಿಂದ ಪನ್ಪುನ ಕೇಂದ ಎಂಕಲ್ ಅಂಚಾದು ಪುನಗ ಇನಿ ನವರಾತ್ರಿದ ವಿಶೇಷ ಪರ್ವ ಕಾಲೊಡ್ಲ ಎಂಕ್ಲೆ ಕಾರಂಜಿ ವಿಶೇಷವಾಯಿನ ಅಡಿಗೆ ಮೂಲ ಅಡಿಗೆ ಮಂತದ್ದು ತೋಜಾವನಾಥ ಪುರ್ಸೊತ್ತಿಜ್ಜಿಂದಲ್ಲ ಆರು ಎಂಚ ಇನ್ನು ಮಂತೇರು ಎಂಕ್ಲಕ್ಕೆ ದಾದ ಕೊರ್ಪೇರು ತೂಕನೇ ತೂಲೆ ಬಂದಲೆ ನವರಾತ್ರಿದ ಮಹಾನವಿ ಪಂಡ ಅವು ನಮ್ಮ ಸಂಕಷ್ಟನು ಪೋದು ನಮಕ್ ಸಂತೃಪ್ತಿನ ಕೊರ್ಪುನ ಐಟ್ಲ ಚೀಪೇನೆ ತೋಜುನು ನವರಾತ್ರಿದ ದುರ್ಗಾಷ್ಟಮಿದ ಈ ದಿನ ವಿಶೇಷವಾದ ಎಂಗ್ಲನ ವೇದಾವತಿ ಗಟ್ಟಿ ಚೀಪೆದ ಬಾರಿ ಪೊರ್ಲದ ಪಾಯಸ ಮಂತದ್ದು ತೋಜುನು ಕಮ್ಮೆನೆಲ್ಲ ಬಾರಿ ಬೊರ್ಲುಡು ಬರಂದುಂಡು ವೇದಾವತಿ ಅಮ್ಮ ಈರ್ಲದ ತೊಲ್ಲೆ ಈ ಪಾಯಸ ಇಂಚ ಮಂತಾರನ್ನು 2 ನಿಮಿಷಡು ಬನ್ನೋಡು ಇರ್ನ ಅಡಿಗೆನು ನನಾತು ವೀಕ್ಷಕರ ಕಲ್ಪಾಡು ಸೇಮೇನು ನಮ್ಮ ಒಂಚೂರು ತುಪ್ಪ ಪಾರ್ದು ಪೊದುತ್ತದು ಐನು ತಿರ್ತು ದೀದು 5 ಬೊಕ್ಕ ಪೇರ್ನು ಕೊದಿಪಾದು ಐಕ ಕೊರಂಟು ದ್ರಾಕ್ಷೆ 5 ಬೊಕ್ಕ ಏಲಕ್ಕಿ ಮತ್ತು ಪಾರ್ದು ಕೊದಿ ಬೊಕ್ಕ ಈ ಸೇಮೇನು ಪಾರ್ದು ಅವು ಕೊದಿ ನೆರೆದು ಬೊಕ್ಕ ತಿರ್ತು ಜನ ಅದು ಭಾರಿ ಸುಲಭದ ಒಂದು ಪಾಯಸ ಮಂತ ದಾಂಡು ನನ್ನ ಮಂತ ಪರ್ಕತ್ತೆ ಅರೋಡೆ ವೇದಕ್ಕನ ಬಗ್ಗೆ ನಮ್ಮ ಪನುಡು ನನಗ ಅವು ಒಂಜಿ ದಿನನೇ ಬೋಡಾವು ದಯಪನ್ನಗ ಅರ್ನ ಬಗ್ಗೆ ನಮ್ಮ ಪನ್ಪುನಾಂಡ ಅವು ಮಸ್ತ್ ಉಂಡು ಒಂಜಿ 77 ವರ್ಷದ ಒಂಜಿ ಆತು ಮಲ್ಲ ಪ್ರಾಯದಾರಾಂಡಲ್ಲ ಆರೊಂಜಿ ನಮ್ಮೊಟ್ಟಿಗೆ ಉಪ್ಪನಾಗ ನಮ್ಮೊಂಜಿ ಫ್ರೆಂಡ್ ಲೆಕ್ಕೊಲ್ಲೇರು ಅವತ್ತಂದ್ರೆ ಆರೊಂಜಿ ಮಹಿಳೆಯರಿಗೆ ಆ ರೀತಿ ಪನ್ನಾಗ ಆರೊಂಜಿ ಇನ್ಸ್ಪಿರೇಷನ್ ಎಂಗ್ಲೆಗ್ ಮಾತ ಅಸಾಧ್ಯ ಪನ್ಪುನನೇ ಎರಡಜ್ಜಿ ಊಲ ನಮ್ಮಡ್ದ ದಾನೆ ಆವಂದ್ ಅವು ದಾನೆ ನಮ್ಮಡ್ದ ಆವಂದ್ ಪನ್ಪುನನೇ ಒಂಜಿ ಪಾತೆರ ಅವು ನಮ್ಮ ಜೀವನಡ್ಲ ಅವೇನೊಂಜಿ ಅಳವಡಿಸಲಿ ಪನ್ಪುನ ಒಂಜಿ ಎನ್ನ ಒಂಜಿ ಅಭಿಪ್ರಾಯ ದಯಪಂಡ ಏತೋ ಸರ್ತಿ ಓವೇ ಒಂಜಿ ಸಮಸ್ಯೆ ಎಂದು ಬತ್ತಂಡಲ್ಲ ಅವೇನು ಆ ರೀತಿ ಸಾಲ್ವ್ ಮನ್ಪೊಲಿ ಪನ್ಪುನ ಒಂಜಿ ಅರ್ಡ ಒಂಜಿ ಉಂಡೇ ಉಂಡು ಓವೇ ಒಂಜಿ ಸಮಸ್ಯೆ ಬತ್ತಂಡಲ್ಲ ಅವೇನೊಂಜಿ ನೆಗೆಟಿವ್ ಆದಾರ್ದೆ ತೊನುಜೇರು ಪಾಸಿಟಿವ್ ಆದ ಅವೇ ಹಿಡ್ದು ನಮ್ಮ ಆ ರೀತಿ ಪಿದೈ ಬರೋಲಿ ಆ ರೀತಿದ ಒಂಜಿ ಚಿಂತನೆ ಮನ್ಪುನಂಚಿನ ವ್ಯಕ್ತಿತ್ವ ನಮ್ಮ ಒಂಜಿ ಓವಾಂಡಲ ಒಂಜಿ ತೆರಿಯ ಜ್ಞಾನ ವೃದ್ಧಿ ಮನ್ಪರೆ ಕೇವಲ ವಿದ್ಯಾಭ್ಯಾಸ ಮುಖ್ಯ ಅತ್ತು ನಮ್ಮ ಒಂಜಿ ಅನುಭವ ಮುಖ್ಯ ಅನುಭವನೇ ನಮಕ್ ನಮ್ಮ ಜೀವನಡ್ ನಮ್ಮ ದುಂಬು ಬರ್ರ ಸಾಧ್ಯ ಪನ್ಪುನಕ್ಕೆ ಒಂಜಿ ಆರೊಂಜಿ ಮಲ್ಲ ಉದಾಹರಣೆ ಹೊಸಕುರಲ್ ಬಳಗದ ನಮ್ಮ ಸಾಧಕರು ಈ ಒಂಜಿ ವೇದಿಕೆಡ್ ಅರೆಗೆ ಅವಕಾಶ ತಿಗಿನ ಅವು ನಿಜವಾದ ಎಂಕ್ಲೆ ಮಾತ ಹೆಮ್ಮೆದನೇ ವಿಷಯ ಖಂಡಿತವಾದಲ್ಲ ಅರೆಗೆ ದೇವೇರು ಆರೋಗ್ಯಪೂರ್ಣ ಆಯಸ್ಸನ್ನು ಕೊರ್ದು ನನಲಾತ್ ಸಮಾಜಮುಖಿ ಎಡ್ಡೆ ಕಾರ್ಯలను ಮನ್ಪುನಂಚಿನ ಯೋಗನ್ ಕೊರಡು ಪಂದು ಈ ಮೂಲಕ ಯಾನ್ ಕೇನಂದಲ್ಲಿ ಮಾತರಿಗಳ ನಮಸ್ತೆ ಮಾತ ನಮ್ಮ ದೈವ ದೇವರನ್ನ ಪ್ರಾರ್ಥನೆ ಮಂತೊಂದು ನಮ್ಮ ಈ ಪೊಸಕುರಲು ನಮ್ಮ ಸಾಧಕರು ಪನ್ಪುನಾನು ನಮ್ಮ ವೇದಾವತಿ ಗಟ್ಟಿ ಆರೇನೊಂಜಿ ಆಯ್ಕೆ ಮಂತಿನ ಒಂಜಿ
ಮಲ್ಲ ಒಂಜಿ ಕಾರ್ಯಕ್ರಮ ದಾಯ ಪಂಡ 6 ಮಂತಿನಂಚಿನ 77 ವರ್ಷ ಪ್ರಾಯದಾರ ಆಂಡಲ ಆ ರೀತಿ ಸಾಧಾರಣ ಯುವತಿ ಲೆಕ್ಕನ ಎಲ್ಲ ಪ್ರಾಯದಾರ ಮನ್ಪುನಂಚಿನ ಸಾಧನೆ ಕೆಲಸನ 6 ಮಂತೊಂದುಲ್ಲೆ 6 ಮಂತಿನಂಚಿನ ಕೆಲಸನು ನಮ್ಮ ಮನ್ಪರೆ ಸಾಧ್ಯ ಇಚ್ಚಿ 6 ಒವೇ ಕ್ಷೇತ್ರಡು ಒವೇ ಕೆಲಸಗಳ 6 ಪಿರಜಾರುನಾರತ್ ಒಂಜಿ ಮೇಟೆ ಎಂಕಲು ಒಂಜಿ ಸಾಧಾರಣ 35 ವರ್ಷದಿಂಚಲ ಎಂಕಲು ಭಾರಿ ಆತ್ಮೀಯ ಸಂಬಂಧ ಪಂಡ ನಮ್ಮ ಒಂದೇ ಕುಟುಂಬಡು ಇತ್ತ ಲೆಕ್ಕನೆ ಉಳ್ಳೇರು ತನ್ನನು ತಮ್ಮ ಮರ್ಮಲಾದು ಮಗಲಾದು ಬೇತೆ ಬೇತೆ ಕರೆಕ್ಟ್ ಕಾರ್ಯಕ್ರಮ ಎಂಗ್ಲು ಸ್ಕಿಟ್ ಕೊರೊಂದಿಲ್ಲ ಅಪಗಾರು ಮಾಮಿ ಆದಲ ಮರ್ಮಲಾದಲ ಸೀನ್ ಮನ್ಪು ನಂಚಿನ ಆರ್ನ ಒಂಜಿ ಜೋರು ತನನು ಆ ಸ್ಕಿಟ್ಟು ತೂಪಾದಿತ್ತೇರು ಈ ಎಂಕಲ್ನ ಸ್ಕಿಟ್ ಡ್ಯಾನ್ಸ್ ಯಕ್ಷಗಾನ ಪೂರ ನಮ್ಮ ಈ ಹೊಸಕುರಲ್ ಮಾಧ್ಯಮ ಬಹನತ್ ಕಾರ್ಯಕ್ರಮನು ಪ್ರಚಾರ ಮಂತಿತ್ತಂಡು ವೇದವತಿ ಕಟ್ಟಿ ಒಂಜಿ ಗಿಡೆ ರಾಜಕೀಯ ಕ್ಷೇತ್ರಡ್ಲ ಬಹಳ ಮಾತಿರಿಗ್ಲ ಒಂಜಿ ಉಪಕಾರ ಮಂತಿನಾರು ಏರುವರಿ ಸಮಸ್ಯೆ ಒತ್ತೆರ ಪಾಪದಾಯ ಮಧ್ಯಮರ್ಮಗ ಶ್ರೀಮಂತ ಯಾಕಲೆ ಒಂದೇ ರೀತಿಯ ಸಮಾನತೆಯ ಒಂಜಿ ನ್ಯಾಯ ಕೊರ್ಪುನಾರು ಅವೇ ರೀತಿ ಎಂಕ್ಲಾದ ಈ ತೆಲ್ಲೆ ಪ್ರಾಯಡ ಅನ್ಲ ಎಂಕ್ಲೆಗೆ ಒಂಜಿ ಗಾಡಿ ಬುಡುಪುನಂಚಿನ ಧೈರ್ಯ ಇಚ್ಚಿ ನಮ್ಮ ಕೊನಾಜಿ ಗ್ರಾಮಡು ಫಸ್ಟ್ ಆದಾರ ಆಕ್ಟಿವ್ ಬಿಡ್ದು ಈತನೇಟಲ ಆಕ್ಟಿವ್ನು ಬಿಡ್ದು ಇತ್ತೆ 6 4 ವೀಲರ್ ಗಾಡಿ ಬಿಡ್ದು ಎಂಕ್ಲೇನು ಬೇರೆ ಬೇತೆ ಕ್ಷೇತ್ರಗೂ ಯಾನಾರ್ನ ಒಟ್ಟಿಗೆ ಎದುರುಡು ಕುಲ್ಲದು 6 ಡ್ರೈವಿಂಗ್ ಮನ್ಪುನ ತೂನಗ ಎಂಗು ಭಾರಿ ಖುಷಿ ಆವೊಂದುಂಡು ದಾಯಪಂಡ ಅವರಿ ಮನಸ್ಸು ಮಂತದ ಧೈರ್ಯಡು ಪೋನುಂದಾಂಡ ಆ ಕೆಲಸ ಸಕ್ಸಸ್ ಪನ್ಪುನೆಕ್ ನಮ್ಮ ವೇದಾವತಿ ಗಟ್ಟಿ ಮೆರೆನು ತೂದು ನಮ್ಮ ಮೆಚ್ಚೋಡು 6 ಗಾಡಿ ಬಿಡೊಂದು ಉಪ್ಪುನಗೆ ಎಂಕ್ಲಿಗೆ ಆಸೆ ಆಪುಂಡು ಎಂಕ್ಲಿ ಈ ತೆಂದಡಕ್ಲಿ ಎಂಕ್ಲಿಗೆ ನಡತೊಂದು ಪೋವಂದಿಲ್ಲ ಅಂದ್ಪಂಡದು ಅಂಚಾದು ಬೊಕ್ಕ ಅವೇ ರೀತಿ ಅರ್ನ ಕೃಷಿ ಕೆಲಸಡು ಅವೇ ರೀತಿ ನಮ್ಮ ಬೇತೆ ಬೇತೆ ಕ್ಷೇತ್ರಡು ಎಂಗ್ಲು ಪ್ರವಾಸ ಮಂತಿನ ಅರ್ನ ಒಟ್ಟಿಗೆ ಮಸ್ತ್ ಕಡೆ ಪೋದು ಎಂಗ್ಲು ಖುಷಿನ ಒಂಥರ ಅಳವಡಿಸೋಂದಿತ್ತ ದಯಪಂಡ ವೇದಕ್ಕೆ ಇನ್ನೂ ಒಂಜಿ ಕಾರ್ಯಕ್ರಮ ನಂಗೆ ಕೂಡಲೇ ಫೋನ್ ಬರ್ಪುಂಡು ಅಪಗಾನ ವೇದಕ್ಕ ನಮ್ಮ ಎಲ್ಲ ಇಂಚಿನ ಒಂಜಿ ಕಾರ್ಯಕ್ರಮ ಕೊರ್ಕನ ಇಂಚಿನ ಒಂಜಿ ಸ್ಟೇಜ್ ಉಂಡು ಬಂದು ದಾದ ಬಂದು ತಯಾರಾದ ಉಪ್ಪುಜ ಆಂಡಲ ಎಂಕ್ ಯಾನ ಕಲ್ತೀಜಿ ಯಾನ್ ಈತೆ ಮಲ್ಲ ಏಜ್ಡ್ ಪಂಡದಾರಿಗೆ ಪನ್ಪುನೊಂಜಿ ನರ್ವಸ್ ಇಜ್ಜಾಂಡ್ ಕೂಡಲೇ ತಕ್ಷಣ ಆ ವೇದಿಕೆ ಹೋದು ಕಾರ್ಯಕ್ರಮ ಎಂಗ್ಲು ಕೊರೊಂದಿತ್ತ ದೇವರನ್ನು ಪ್ರಾರ್ಥನೆ ಮಂತದ್ದು ಎಂಕ್ಲು ಇನ್ನೇನು ಸರಿಯಾದ ಎಂಗ್ಲು ಪ್ರಾಕ್ಟೀಸ್ ಮಂತಿಜ ಆಂಡ ಈ ಕಾರ್ಯಕ್ರಮ ಒಂಜಿ ಪೊರ್ಲುಡು ಆವಡು ಪಂಡದ ಸ್ಟೇಜಿಗೆ ಕೂಡಲೇ ಕಾರ್ಯಕ್ರಮ ಎಂಗ್ಲು ಕೊರೊನ್ನಾಂಡ ಅವು ಎಂಕ್ಲಿಗೆ ಆ ಕಾರ್ಯಕ್ರಮ ಅಲ್ಪರ್ದು 10 ಜನರದು ಎಡ್ಡೆ ಆತನು ಪನ್ಪುನ ಕಾರ್ಯಕ್ರಮ ಎಂಕ್ಲಿಗೆ ಪಾತ್ರ ಬತ್ತಿತ್ತನು ನೆಕ್ ಮಾತ ಎಂಕ್ಲನ ಒಂಜಿ ಗ್ರೂಪ್ ಆದು ಭವ್ಯ ಇತ್ತನು ಅನಿತಕ್ಕ ಬೊಕ್ಕ ಬೇಕ ಸ್ಫೂರ್ತಿದಾಯಕ ಬಂಡ ವೇದಾವತಿ ಗಟ್ಟಿಯಾರ ಎಂಗ್ಲು ಬೇತೆ ಬೇತೆ ಕಡೆಟ್ ಕಾರ್ಯಕ್ರಮನ ಕೊರ್ದು ಎಂಕ್ಲೊಂಜಿ ಈ ಕೊನಾಜೆ ಗ್ರಾಮಡು ಪ್ರತಿ ಕಾರ್ಯಕ್ರಮಡ್ಲ ಒಂಜಿ ಪುದರ್ ಕನತಿ ಇತ್ತ ನೆಕ್ ಪೂರ ಕಾರಣ ನಮ್ಮ ಹಿರಿಯರಾಯನ ವೇದಾವತಿ ಗಟ್ಟಿಯಾರ ಅಂಚಾದ ಇನ್ಯಾರೇ ನಮ್ಮ ಕೊನಾಜೆ ಗ್ರಾಮಡು ಪೊಸಕುರಾಲು ಸಾಧಕರನ್ನು ಪಂಡದಾರೇನು ಗುರುತಿಸೈನೇಕ್ ನಮ್ಮ ಪೊಸಕುರಾಲು ದಾಖಲೆಗೆ ನಮ್ಮ ಇಡೀ ಗ್ರಾಮದ ಕೊನಾಜೆ ಗ್ರಾಮದ ಪರವಾದಾಕ್ಲೆಗೆ ಹೃತ್ಪೂರ್ವಕದ ಅಭಿನಂದನೆಯನ್ನು ಸಲ್ಲಿಸೋದು ಪೊಸಕುರಾಲು ದಾಖಲೆ ನನಾತ್ ಹಿರಿಯಕ್ಲೇನು ಬೇತೆ ಬೇತೆ ಸಾಧಕರೇನು ಗುರುತಿಸುನಂಚಿನ ಕಾರ್ಯಕ್ರಮನು ಮನ್ಪೊಡು ಅಕ್ಲೆಗೆ ನನಾತ್ಲ ದೇವರ ಆರೋಗ್ಯ ಭಾಗ್ಯನು ಕೊರಡು ಇಂಚಿನ ಸೇವೆ ಮನ್ಪುನ ಕೆಲಸನ ಅಕ್ಲೆಗೆ ಒದಗಿಸೋಡು ಪಂಡದು ಹೃತ್ಪೂರ್ವಕದ ಅಭಿನಂದನೆಗಳನ್ನು ಸಲ್ಲಿಸವಂದಲ್ಲ. ಹೊಸಕುರಲ್ ಬಳಗದ ನಮ್ಮ ಸಾಧಕರು ಗುರುತಿಸುವ ಈ ಕಾರ್ಯಕ್ರಮಕ್ಕೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ನವರಾತ್ರಿ ಸಂದರ್ಭದಲ್ಲಿ ಹೊಸಕುರಲ್ ಬಳಗದ ನೋಡುಗರಿಗೆ ಮತ್ತು ಆ ಚಾನಲ್ನ ಎಲ್ಲ ಸಿಬ್ಬಂದಿಗಳಿಗೆ ಶುಭಾಶಯಗಳು. ಇನ್ನಷ್ಟು ಸಾಧಕರು ತೆರೆಮರೆಯಲ್ಲಿ ಇದ್ದಾರೆ, ಅವರನ್ನು ಗುರುತಿಸುವ ಕಾರ್ಯ ಇನ್ನೂ ಆಗಲಿ. ಶ್ರೀಮತಿ ಧನಲಕ್ಷ್ಮಿ ಅವರು ಈ ಕಾರ್ಯಕ್ರಮವನ್ನು ಸುಗಮವಾಗಿ ಮತ್ತು ಜನಪ್ರಿಯವಾಗಿ ನಡೆಸಿಕೊಡಲಿ ಎಂದು ಹಾರೈಸುತ್ತೇನೆ. ಬಂಧುಗಳೇ, ಬಹುಶಃ ಧಾರ್ಮಿಕ, ಸಾಮಾಜಿಕ, ರಾಜಕೀಯ ಎಲ್ಲ ಕ್ಷೇತ್ರದಲ್ಲಿ ಕೂಡ ಅವರು ಪರಿಣಿತರಂತೇಳಿ ಅವರ ಮಾತುಗಳಲ್ಲೇ ನಾವು ತಿಳ್ಕೊಂಡೆವು. ಈ ವೇದಾವತಿ ಗಟ್ಟಿಯವರು ಇಷ್ಟು ಮಾತ್ರ ಅಲ್ಲ, ಸಾಂಸ್ಕೃತಿಕ ಒಂದು ಕ್ಷೇತ್ರದಲ್ಲಿ ಅವರದ್ದೇ ಛಾಪನ್ನು ಮೂಡಿಸಿದವರು. ಬಹುಶಃ ವೀರರಾಣಿ ಹಬ್ಬಕ್ಕೋತ್ಸವದಲ್ಲಿ ಕೂಡ ವನಕ್ಕೆ ಒಬ್ಬವಳಾಗಿ ಬಹಳ ಮೆರೆದಿದ್ದಾರೆ. ಎಲ್ಲೇ ಸಾಂಸ್ಕೃತಿಕ ಸ್ಪರ್ಧೆ ಇರಲಿ, ಅವರು ಜನಪ್ರತಿನಿಧಿಯಾಗಿರುವಾಗ ಹೊಳಪು ಕಾರ್ಯಕ್ರಮದಲ್ಲಿ ಕೂಡ ನಾವು ಗಮನಿಸಿರ್ಬೋದು. ಸುತ್ತಮುತ್ತಲು ಯಾವುದೇ ಕಾರ್ಯಕ್ರಮದ ಇದ್ರೂ ಕೂಡ ಇಮಿಡಿಯೇಟ್ ಆಗಿ ಯಾವುದಾದ್ರೂ ಒಂದು ಏಕಪಾತ್ರ ಅಭಿನಯ ಮಾಡಬೇಕು, ಫ್ಯಾನ್ಸಿ ಡ್ರೆಸ್ ಛದ್ಮವೇಷ ಅಂತ ಹೇಳಿದ್ರೆ
ಅದು ನಮ್ಮ ವೇದಾವತಿ ಗಟ್ಟಿಯವರು ಎಲ್ಲದಕ್ಕೂ ಸೈ ಅದಕ್ಕೆ ಹೇಳುವಂಥದ್ದು, ಈಸ್ಟ್ ಆರ್ ವೆಸ್ಟ್ ಲೇಡೀಸ್ ಆರ್ ಆಲ್ವೇಸ್ ಬೆಸ್ಟ್. ನಾರಿ ಶಕ್ತಿಯ ಸಂಪನ್ನ ಯಾರಂತ ಹೇಳಿದ್ರೆ ಅದು ನಮ್ಮ ವೇದಾವತಿ ಗಟ್ಟಿಯವರು. ಈ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ನಿಮಗೆ ಹೇಗೆ ಒಂದು ಆಸಕ್ತಿ ಮತ್ತು ನಿಮ್ಮ ಪ್ರತಿಭೆಗೆ ಅವಕಾಶವಾಯಿತು? 77 ವರ್ಷ ಮಾರೆ ಈ ಪೊಂಜೋ ಇತ್ತೆಲ್ಲ ಡ್ಯಾನ್ಸ್ ಮನ್ಪುವೇರು ನಾತಂಡ ವೇಷ ಪಾಡುವೇರು ಅಂತ ಬಂದಾಗ ಎಂಚ ಈ ಸಾಮಾಜಿಕವಾದ ಇರ್ನ ಈ ಸಾಂಸ್ಕೃತಿಕ ಒಂದು ಆಸಕ್ತಿ ಎಲ್ಲ ಬೆಳೆಸಾರು? ಒಂದು ಕಾರಣ ಆಯರೆ ಎಂಗಲ್ನ ಪೂರ್ಣಿಮಾ ಇತ್ತಾಳು. ಆ ಪೂರ್ಣಿಮಾಗ ಒರ್ತಿಗೆ ಪೋಯರೆ ಆಪುಜಿ ವೇದಕ್ಕ ಇಂಚಂಡು ನಮ್ಮ ಪೂಜೆ ಮಲ್ಪುಗನ ಪಂಡ ಯಾಳ್ನ ಪೂರ್ಣಿಮಲ ದುಂಬತ್ತದು ಮಾತೆಗಳ ಪೂರ್ತ ಪಂಡ ಎಂಗಳಿಗೆ ನೇನು ಮತ್ತೆ ಮನ್ಪೊಡಂಡ ಆತ ನಾಚಿಗೆ ದಲ ಇಜ್ಜಿ ಕಲ್ಪನ ವಿಷಯ ಮಲ್ಪುಗ ಪಂಡ ಎಂಗಳು ದುಂಬತ್ತ ಪೋಪ ಆತ ಪೋಂದುಪ್ಪನಾಗ ಎಂಗ್ಳು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಂದು ಜ್ಞಾನ ವಿಕಾಸ ಅಂದು ಬರ್ತದೆ. ಎಂಕುಲೇ ಪೋಂದು 2 ಜನ ಬಕ್ಕ ಎಂಗ್ಳು ಜ್ಞಾನ ವಿಕಾಸ ಅಂದ ಆಯಿನ ಹಿಡ್ದು ಬಕ್ಕ ಎಂಗ್ಳು ಆ ಗುಂಪುಡೊಂಜಿ ಸುಮಾರು ಜನ ಇತ್ತ. ಎಂಗ್ಳೆ ಪ್ರವಾಸ ಒಂದು ಪೋಯ. ಆ ಪ್ರವಾಸ ಒಂದು ಪೋಯಿನ ಸಂದರ್ಭಗಳು ವೇಣೂರಿಗೊಂದು ಪೋತೀನಿ ಪ್ರವಾಸಗಳು ಅವಳು ದಾಳ ಇಜ್ಜಿ ಎನ್ನರ್ದಲ ನಿಜವಾದ ತುಯರೆ ಪಂಡ ಎನ್ನರ್ದಲ ಹಾಕಲು ಒಂತೆ ಪ್ರಾಯದ ಹಾಕಲು ಇತ್ತೇರು ಒಂತೆ ಎಲ್ಲಿ ಜೋಕುಳುತ್ತೇರು ಬರವ ಇಜ್ಜಂದು ದಾಳ ಇಜ್ಜಂದು ಎಂಚ ಒಂಜಿ ಲಕ್ಕದ ಇಂಚಿಂಚಿನಕ್ಕೆ ಕೊರೋಡು ಪಂಡದು ಅಕಲಿನ ತುದು ಎಂಕಲು ಕಲ್ಪೋಡು ನಿಜವಾದಲ ತುಯರೆ ಅವು ಎಂಗ್ಲ ಇನಿಗಲ ಮರತರು ಪೋತುಜಿ ಅವೇನು ತೂದು ಎಂಕಲ್ನ ಗುರುಪುಡಿತನಕ್ಲು ಈ ಭವ್ಯ ಈ ಚಂದ್ರಾವತಿ ಈ ಅನಿತಾ ಕೆಲವುದಕ್ಕಲು ಮಾತಾ ಸೇರಿದು 5 ಬಕ್ಕ ಎಂಗ್ಳು ಡ್ಯಾನ್ಸ್ ಮಂತನೆಟ್ಟು ಎಂಗ್ಳಿ ಪುದಾರ್ ಹೋದು ಅವಾರ್ಡ್ ತಿಕ್ಕನಿ ಹೋಯ್ತು ಪಂಡ ದುಡ್ಡು ಕೊಟ್ಟಾರೆ ಮಾಡಿದೆ ಮಂತನೆಟ್ಟು ಎಡ್ಡೆ ಪುದಾರ್ ಬರ್ತದೆ. ಆ ಪುದಾರಡು ಸಾಧಾರಣ ಎಂಕಲೆಗೆ ಮಾಮಿ ಮರ್ಮಲು ಪನ್ನಂಡ ಈತ ಜೋರ್ಲ ಮರ್ಮಲು ಉಲ್ಲಾಳು ಪನ್ಪುನ ಭಾವನೆಯನ್ನು ತೂಪದ ಕೊಡ್ತಾರೆ ಎಂಕಲು ಆ ದುಡ್ಡು ಕೊಡ್ತಾನ ಒಂದು ಸ್ಕಿಟ್ ಮಂತನೆಟ್ಟು ಬಕ್ಕ ಜ್ಞಾನ ಯಕ್ಷಗಾನೋಡು ಎಂಕಲು ಅಸೇಗೊಲಿಡುವಂತ ಅಪಗ ಪೂರ್ಣಿಮಾ ಬಕ್ಕ ತಿಕ್ಕಿನ ಎಂಗಳಿಗೆ ಅಸೇಗೊಲಿಡು ಎಂಗಳಿಗೆ ಕವಿತಾ ನಕಲೆ ಅಪಗ ಏನು ವಲಯ ಅಧ್ಯಕ್ಷ ಆದುತ್ತೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಪಗ ಯಕ್ಷಗಾನ ಮಲ್ಪೋಡುತ್ತೇನೆ ವೇದಕ ಇರು ಬರ್ಪಾರ ನಮ್ಮ ಯಕ್ಷಗಾನ ಮಲ್ಪೋಗನ ಅಸೇಗೊಲಿಡು ಪ್ರಾಕ್ಟೀಸ್ ಆಪುನು ಕಿನ್ನೆ ಕೃಷ್ಣ ಪನ್ನೆ ಕಲ್ಪದು ಕೊರ್ಪೇರು ಬಂದಿರ ಅವು ಬಂಡೆ ಅಂಚ ಕಂಡದ ಕೇಯ್ತ ಟೈಮ್ ಉಡ್ಲ ಕೇಯಿ ಕೊಯ್ದು ಬತ್ತದು ಸೀದಾ ಕೈ ಕರ್ದಕ್ಕಂದಲೆ ಬಲಿಪುನ ಅಡೆಗೆ ನಲಿಪುನ ಮಾತ್ರ ಈ ಮಕ್ಕ ಕಿರ್ಮೊಂದಿಪ್ಪುನು ಅಂಚ ಯಕ್ಷಗಾನಗೂ ಅಲ್ಪ ಸ್ಟಾರ್ಟ್ ಮಲ್ಪನಾಲು ಫಸ್ಟ್ ಎಂಕುಲವ್ಲು ಯಕ್ಷಗಾನಗೂ ಸ್ಟಾರ್ಟ್ ಹೆಜ್ಜೆ ಪಾಡ್ನಕ್ಲಿ ಗೆಜ್ಜೆ ಕಟ್ನಕ್ಲಿ ಆ ಅಸೆಗೋಲಿ ಸ್ಟೇಜಿಡು ಐಟ್ ಎಂಗ್ಳು ಫಸ್ಟ್ ಯಕ್ಷಗಾನ ಮಂತದ್ದು ಗೆಜ್ಜೆ ಕಟ್ಟದು ಸ್ಟೇಜಿಡು ನಲಿಪುನ ಎಂಗಳನ್ನ ಪ್ರಸಾದ್ ರೈ ಕಲ್ಲಿಮಾರಿ ನಿಕ್ಲಿ ಈತು ಸೋಕು ಮಲ್ಪೋರ್ನತ್ತನೆ ಎಂಕುಲು ದಾದನ್ಲ ನಿಕ್ಲಿ ಪ್ರೈಸ್ ಕೊಡ್ತು ಅನ್ನೊಂಜಿ ಪಾತ್ರ ಅರ್ನ ಬಾಯಿಡ್ದು ಬೈದನು 5 ಬಕ್ಕ ಎಂಕುಲು ಪೂರ್ಣಿಮಾ ನಕಲು ಮಾತಾ ಸೇರಿದು ಮೂಲು 1-2 ವರ್ಷೋಡು ಮೂಲು ಮಂತ ಇತ್ತ ಮೂಡ್ಲ ಇವಡ್ಲ ಎಂಕೊ ಮೂಡು ಕಾರ್ಬೇನಾಯ್ತು ಮುಂಚೂರು ಬೂಡ್ದು ಪೋಯರೆ ಆಯ್ತು ಜಿಯೋಡು ಎಂಕ ಪೋಯರೆ ಟೈಮ್ ಆಯ್ತು ಅಂಚಾದ್ರೆ 2 ವರ್ಷೋಡು ಬಾಕಿ ಅಂದು ಬರ್ಪನೆ ಕೆಂಚಂದು ತೂಕ ಯಕ್ಷಗಾನ ಅಂತೂ ಇಂತೂ ಮಾತಾ ಕ್ಷೇತ್ರಡ್ಲ ತನ್ನನ್ನು ತಾನು ಸಂಪೂರ್ಣ ತೊಡಗಿಸಾದು ಏಜ್ ಇಸ್ ಜಸ್ಟ್ ನಂಬರ್ ಪಂದ್ ಮಾತಾ ನಾರಿ ಶಕ್ತಿಗಳ ಪ್ರೇರಣೆ ಆಯ್ನಾರು ನಮ್ಮ ವೇದಾವತಿ ಗಟ್ಟಿ ಬಹುಶಃ ಈತ ಪೊರ್ತು ಬಂದುಲೆ ಬಾರಿ ಪೊರ್ಲುಡು ಅರ್ನ ಮನಸ್ಸುಡಿತ್ತಿನ ಒಂದು ಜಾತ ಭಾವನೆಯನ್ನು ನಮಕ್ಕೆ ತೆರಪಾಯರು. ವೀಕ್ಷಕ ಬಾಂಧವರೇ, ನಮ್ಮ ಸಾಧಕರು ಕಾರ್ಯಕ್ರಮದ ಮೊದಲ ಕಂತಿನ ಮೊದಲ ವಿಶೇಷ ಅತಿಥಿ ವೇದಾವತಿ ಗಟ್ಟಿಯವರ ಮನದ ಮಾತುಗಳನ್ನು ಇಷ್ಟೊತ್ತು ನೀವು ಕೇಳಿದ್ದೀರಿ. ಅವರ ಸಾಧನೆಗಳು ಬಹಳಷ್ಟು ಇದೆ. ಅವರ ಸಾಧನೆಗಳ ಮುಖಪುಟಗಳನ್ನು ಬಹುಶಃ ಬೇರೆ ಬೇರೆ ಪ್ರಶಸ್ತಿಯ ಸಂದರ್ಭದಲ್ಲಿ ಕಳಿಸಿದ್ರೆ ಅದನ್ನು ನೋಡಲಿಕ್ಕೆ 1-2 ಗಂಟೆ ಬೇಕಾಗ್ಬೋದು. ನಿಮಗೆ ಖಂಡಿತವಾಗಿಯೂ ಹೊಸಕುರಲ್ ಬಳಗ ನಿಮಗೆ ಅದನ್ನು ಪ್ರಸ್ತುತಪಡಿಸುತ್ತೆ. ಮೋದಿಜಿಯವರ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಭೇಟಿಯ ಜೊತೆಗೆ ರಾಜಕೀಯ ಪಕ್ಷದಲ್ಲಿ ಅವರಿಗೆಲ್ಲರೂ ಸಂಪೂರ್ಣವಾದ ಸಹಕಾರವನ್ನು ಕೊಟ್ಟು ಈಗಲೂ ಕೂಡ ತಾನು ಸಾಮಾಜಿಕ ಸೇವೆಗೆ ಧಾರ್ಮಿಕ ಸೇವೆಗೆ ಸದಾ ಸಿದ್ಧ ಎಂಬ ಹಿನ್ನೆಲೆಯನ್ನು ಇಟ್ಕೊಂಡು ಆ ಸಿದ್ಧಾಂತವನ್ನು ಇಟ್ಕೊಂಡು ಸಂಪೂರ್ಣ ತನ್ನ ಕುಟುಂಬದ ಜೊತೆ ತನ್ನ ಮಕ್ಕಳ ಜೊತೆ ತನ್ನ ಮೊಮ್ಮಕ್ಕಳ ಜೊತೆ ನೆಮ್ಮದಿಯ ಸಂತೃಪ್ತಿಯ ಬದುಕನ್ನು ನಡೆಸ್ತಾ ಇದ್ದಾರೆ ವೇದಾವತಿ ಗಟ್ಟಿಯವರು. ಇವರ ಬೇರೆ ಬೇರೆ ಚಿತ್ರಣಗಳನ್ನು ಹೊಸಕುರಲ್ ಪ್ರಸ್ತುತಪಡಿಸುವುದರ ಮೂಲಕ ಬಂಧುಗಳೇ, ಇನ್ನು ಪ್ರತಿ ವಾರದ ಶುಕ್ರವಾರ ಮಹಿಳೆಯರ ವಿಶೇಷ ದಿನ ತಾಯಿ ದುರ್ಗೆ ತಾಯಿ ಶಾರದೆಯ ದಿನ ಅಂತ ಹೇಳ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ವಾರಕ್ಕೊಂದು ಹೊಸ ಅತಿಥಿಗಳ ಜೊತೆಗೆ ನಮ್ಮ ಸಾಧಕರು ಎಂಬ ವಿಶೇಷವಾದಂಥ ಕಾರ್ಯಕ್ರಮದ ಜೊತೆಗೆ ಹೊಸಕುರಲ್ ಬಳಗ ನಿಮ್ಮ ಮುಂದೆ ಬರಲಿಕ್ಕೆ ಇದೆ. ಈ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಸಹಕರಿಸಿದಂತಹ ವೇದಾವತಿ ಗಟ್ಟಿಯವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು. ಮುಂದಿನ ಅವರ ಜೀವನ ಸಂಪೂರ್ಣವಾಗಿ ಸುಖಮಯವಾಗಿರಲಿ. ಅವರ ನಿವೃತ್ತಿಯ ಜೀವನ ಜನರಿಗೆ ಪ್ರವೃತ್ತಿಯಾಗಿ ಇನ್ನಷ್ಟು ಸಾಧಕರಿಗೆ ಸ್ಫೂರ್ತಿಯಾಗಲಿ ಅಂತ ಹರಸುತ್ತಾ ಎಲ್ಲರಿಗೂ ನಮಸ್ಕಾರವನ್ನು ತಿಳಿಸುತ್ತಾ ನಿಮ್ಮ ಮನೆ ಮಗಳು ಧನಲಕ್ಷ್ಮಿ ಗಟ್ಟಿ. ಧನ್ಯವಾದಗಳು ಸ್ನೇಹಿತರೆ.